जय जय श्री चैतन्य जय नित्यानंद। जय जय श्री चैतन्य जय नित्यानंद। अद्वैत चंद्र जय जय अद्वैत चंद्र जय गौर भक्त वृंद। जय जय श्री चैतन्य जय नित्यानंद। जय अद्वैत चंद्र जय श्री चैतन्य जय जय अद्वैत चंद्र जय गौर भक्त वृंद। हरे कृष्ण। ಹರೇ ಕೃಷ್ಣ. ಸ್ವಾಗತ. ಎಲ್ಲಿಂದ ಮಾತಾಜಿ? ಬರ್ತೇನೆ ಅಲ್ಲಿ. ಓಕೆ, ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ. ಆಗ್ತದೆ ಈಗ ಶೇರ್. ಎಲ್ಲಾ ಕಡೆನೂ ಹೋಗ್ತಿರ್ಬೋದೇನಮ್ಮ. ಏನು ಮಾಡ್ತಾನ ಹೊಟ್ಟೆ ಕಿಚ್ಚಿಸ್ತಾನ. ಅಂದ್ರೆ ಹೊಟ್ಟೆ ಕಿಚ್ಚಮ್ಮ. ನಿಮ್ಮ ಹೊಟ್ಟೆ ಒಂದು ನಂಬರ್ ಮಾತಾಜಿ ಬರ್ತೇನೆ. ಬರ್ತೇನೆ. ಪೇಜ್ ಸ್ಕ್ರೀನ್ ಬರ್ತಲ್ಲ ಮಾತಾಜಿ? ಸ್ಕ್ರೀನ್ ಬಂದಿದೆ ಮಾತಾಜಿ. ಓಕೆ, ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೋಡ್ತೇನೆ. ಐಹಿಕ ಪ್ರಜ್ಞೆಗೆ ಇಲ್ಲಿ ಐಹಿಕ ಪ್ರಜ್ಞೆಯಲ್ಲಿ ಅಲ್ಲಿಂದ ಓದ್ಲಿಕ್ಕೆ 1 ನಿಮಿಷ. ಅದೇ ನನಗೆ ಪೇಜ್ ನಂಬರ್ ತೋರಿಸಿ. ಪೇಜ್ ನಂಬರ್ ಎಷ್ಟು? 16, 17 ಅಂತ. 15 17 15 15 ಅಲ್ಲ, 17 ಅಂತ. 17 ಮಾತಾಜಿ, ಲಾಸ್ಟ್ ಪ್ಯಾರ. ಹೌದು, 17 ಮಾತಾಜಿ. 17 ಓಕೆ, ಸಿಕ್ತು ಮಾತಾಜಿ, ಸಿಕ್ತು. ಓಕೆ, ನಾನು ಈಗ ಓದ್ಲಿಕ್ಕೆ ಹೇಳ್ತೇನೆ, ಅವರು ಓದಿ ಲಾಸ್ಟಿಗೆ ಮಾತಾಜಿ ಅದನ್ನು ವಿವರಿಸ್ತಾರೆ. ಓಕೆನಾ? ಹರೇ ಕೃಷ್ಣ. ಹರೇ ಕೃಷ್ಣ. ಐಶ್ವರ್ಯ ಆಯ್ತು, ಲಕ್ಷ್ಮಿ ಆಯ್ತು, ಮಲ್ಲಜಮ್ಮ ಆಯ್ತು, ಯಶೋಧ LB ಆಯ್ತು. ಭವಾನಿ ರಂಗಸ್ವಾಮಿ ಓದಿದ್ದೀರಾ? ಓದಿ ಮಾತಾಜಿ. ಭವಾನಿ, 1 ನಿಮಿಷ ಮಾತಾಜಿ, ಲೈನ್ ಅಲ್ಲಿ ಬರ್ತೇವೆ. ಭವಾನಿ ರಂಗಸ್ವಾಮಿ ಓದಿದ್ರಾ? ಅವ್ರು ಓದ್ಲಿಕ್ಕೆ ಆಗದಿದ್ರೆ ಡಾಕ್ಟರ್ M ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಗಾಯತ್ರಿ R ಮಾತಾಜಿ ಓದ್ತಾರೆ. ಓದಿ ಪ್ರಭುಜಿ, ಓದಿ ಪ್ರಭುಜಿ. ಆಯ್ತು, ಐಹಿಕ ಪ್ರಜ್ಞೆ ಬರ್ಬೇಕು. ಐಹಿಕ ಪ್ರಜ್ಞೆ ಅಲ್ಲಿಂದ ಓದಿ. ಐಹಿಕ ಪ್ರಜ್ಞೆಯಲ್ಲಿ ನಾವು ಪ್ರೀತಿಸಬಾರದನ್ನು. ಐಹಿಕ ಪ್ರಜ್ಞೆಯಲ್ಲಿ ನಾವು ಪ್ರೀತಿಸಬಾರದನ್ನು ಪ್ರೀತಿಸಲು ಪ್ರಯತ್ನಿಸುತ್ತೇವೆ. ನಮ್ಮ ಪ್ರೀತಿಯನ್ನು ನಾಯಿಗಳಿಗೆ ಮತ್ತು ಬೆಕ್ಕುಗಳಿಗೆ ಬಂದಿಲ್ಲ. ಬಾಕಿಯವರು ಮ್ಯೂಟ್ ಮಾಡ್ಕೊಳ್ಳಿ, ಬಾಕಿಯವರು ಮ್ಯೂಟ್ ಮಾಡ್ಕೊಳ್ಳಿ. ನಾವು ಅವುಗಳ ಅಪಾಯಕ್ಕೆ ತುತ್ತಾಗುತ್ತೇವೆ. ಕೇಳಿಸಲ್ವಲ್ಲ ಮಾತಾಜಿ? ಪರಿಣಾಮವಾಗಿ ಸರಿ ಇಲ್ಲ ಮಾತಾಜಿ. ಸರಿ ಇಲ್ಲ ಪ್ರಭುಜಿ. ಜನ್ಮ ಎತ್ತುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸರಿಯಾಗಿ ಕೇಳುದಿಲ್ಲ ಪ್ರಭುಜಿ, ನೆಟ್ವರ್ಕ್ ಇಲ್ಲ ಕಾಣ್ಬೇಕು. ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ. ಮಾತಾಜಿ ಅವ್ರು ಮ್ಯೂಟ್ ಮಾಡ್ಬಿಡಿ ಅವ್ರನ್ನ. ಓಕೆ,
ಅವೆ ಅಕ್ಕಿ ಹರೇ ಬಾಕ್ಸ್ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಇಂಟರ್ನೆಟ್ ಸರಿಯಾಗಿ ಪ್ರಾಬ್ಲಮ್ ಕೇಳುದಿಲ್ಲ. ಹೌದಾ ಮಾತಾಜಿ? ಹೌದು, ಅದೇ ನೆಟ್ವರ್ಕ್ ಇಲ್ಲ ಕಾಣ್ಬೇಕು. ಪ್ರಾಬ್ಲಮ್ ಮಾತಾಡಿ. ಬೇರೆಯವರಿಗೆ ಕೊಡೋಣ. ಗಾಯತ್ರಿ ಆರ್ ಪ್ರಭು ಮಾತಾಜಿ ಓದಿ. ಹರೇ ಬೇರೆಯವ್ರಿಗೆ ಕೊಡಿ. ಕೃಷ್ಣ ಮಾತಾಜಿ. ಅದೇ ನೆಟ್ವರ್ಕ್ ಹರೇ ಪ್ರಾಬ್ಲಮ್. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಐಹಿಕ ಓದಿ. ಪ್ರಜ್ಞೆಯಲ್ಲಿ ನಾವು ಪ್ರೀತಿಸಬಾರದ್ದನ್ನು ಪ್ರೀತಿಸಲು ಪ್ರಯತ್ನಿಸುತ್ತೇವೆ. ನಮ್ಮ ಪ್ರೀತಿಯನ್ನು ನಾಯಿಗಳಿಗೆ ಮತ್ತು ಬೆಕ್ಕುಗಳಿಗೆ ಕೊಡುತ್ತೇವೆ. ಅಂತಿಮವಾಗಿ ಸಾಯುವ ಸಂದರ್ಭದಲ್ಲಿ ನಾವು ಅವುಗಳನ್ನೇ ಆಲೋಚಿಸುವ ಅಪಾಯಕ್ಕೆ ತುತ್ತಾಗುತ್ತೇವೆ ಮತ್ತು ಪರಿಣಾಮವಾಗಿ ಬೆಕ್ಕುಗಳು ಅಥವಾ ನಾಯಿಗಳ ಸಂಸಾರದಲ್ಲಿ ಜನ್ಮವೆತ್ತುತ್ತೇವೆ. ಸಾಯುವ ಗಳಿಗೆಯಲ್ಲಿನ ನಮ್ಮ ಪ್ರಜ್ಞೆ ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತದೆ. ಈ ಒಂದು ಕಾರಣಕ್ಕಾಗಿಯೇ ವೇದ ಗ್ರಂಥಗಳು ಹೆಂಗಸಿನ ಪಾತಿವ್ರತ್ಯಕ್ಕೆ ಒತ್ತು ಕೊಡುತ್ತದೆ. ಹೆಂಗಸೊಬ್ಬಳು ತನ್ನ ಗಂಡನಡೆಗೆ ತುಂಬ ಹೊಂದಿಕೊಂಡಿದ್ದರೆ ಸಾಯುವ ವೇಳೆಯಲ್ಲಿ ಅವನನ್ನೇ ಯೋಚಿಸುತ್ತಿರುತ್ತಾಳೆ ಮತ್ತು ಮುಂದಿನ ಜನ್ಮದಲ್ಲಿ ಅವಳೊಬ್ಬ ಗಂಡಸಿನ ದೇಹವನ್ನು ಹೊಂದುವ ಅರ್ಹತೆ ಪಡೆಯುತ್ತಾಳೆ. ಸಾಮಾನ್ಯವಾಗಿ ಒಬ್ಬ ಹೆಂಗಸಿನ ಜೀವನಕ್ಕಿಂತಲೂ ಉತ್ತಮವಾಗಿರುತ್ತದೆ, ಏಕೆಂದರೆ ಗಂಡಸಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ಅನುಕೂಲಗಳು ಇರುತ್ತದೆ. ಆದರೆ ಕೃಷ್ಣ ಪ್ರಜ್ಞೆ ಎಷ್ಟು ಸ್ನೇಹಪರವಾಗಿರುತ್ತದೆ ಎಂದರೆ ಅದು ಗಂಡಸು ಮತ್ತು ಹೆಂಗಸಿನ ನಡುವೆ ಯಾವ ತಾರತಮ್ಯವನ್ನು ಮಾಡುವುದಿಲ್ಲ. ಭಗವದ್ಗೀತೆಯಲ್ಲಿ 9.32 ಶ್ರೀಕೃಷ್ಣ ಹೇಳುತ್ತಾನೆ, ನನ್ನ ನೆರಳಿಗೆ ಬರುವ ಯಾರಾದರೂ ಹೆಂಗಸಾಗಲಿ, ಶೂದ್ರ, ವೈಶ್ಯ ಅಥವಾ ಕೆಳವರ್ಗದ ಯಾರಾದರಾಗಲಿ ಖಂಡಿತವಾಗಿ ನನ್ನ ಒಡನಾಟ ಹೊಂದುತ್ತಾರೆ. ಇದು ಕೃಷ್ಣ ನೀಡುವ ಖಾತರಿ. ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಪುರಾಣ ಗ್ರಂಥದಲ್ಲೂ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಇನ್ನೊಬ್ಬರಿಗೆ ಕೊಡುವ. ಗಾಯತ್ರಿ ದೇವಿ ಮಾತಾಜಿ ಓದಿ. ಸ್ಟಾಪ್ ತನಕ ಓದ್ತೀನಿ ಮಾತಾಜಿ. ಆಮೇಲೆ ಟೀ ಕುಡಿ. ನೆಕ್ಸ್ಟ್ ಗಾಯತ್ರಿ ದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ. ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಪುರಾಣ ಗ್ರಂಥದಲ್ಲೂ ಭಗವತ್ ಪ್ರೇಮದ ಕುರಿತು ಒಂದಿಷ್ಟು ಸೂಚನೆ ಇದೆ ಎಂದು ನಮಗೆ ಹೇಳುತ್ತಾರೆ. ಆದರೆ ಯಾರಿಗೂ ಭಗವತ್ ಪ್ರೇಮ ಎಂದರೇನು ಎಂದು ಸರಿಯಾಗಿ ಗೊತ್ತಿಲ್ಲ. ವೇದ ಗ್ರಂಥಗಳು ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿವೆ, ಏಕೆಂದರೆ ಅವು ವ್ಯಕ್ತಿಯೊಬ್ಬನನ್ನು ಭಗವತ್ ಪ್ರೇಮದ ಸರಿಯಾದ ದಾರಿಯತ್ತ ನಿರ್ದೇಶಿಸಬಲ್ಲವು. ಬೇರೆ ಧರ್ಮ ಗ್ರಂಥಗಳು ಒಬ್ಬ ಹೇಗೆ ಭಗವಂತನನ್ನು ಪ್ರೇಮಿಸಬಹುದು ಎಂಬುದರ ಬಗ್ಗೆ ವಿವರಗಳನ್ನು ಕೊಡುವುದಿಲ್ಲ. ಮತ್ತೆ ನಿಜವಾಗಲೂ ಸರ್ವೋತ್ತಮ ಎಂದರೆ ಏನು, ಯಾರು ಎಂಬುದನ್ನು ಕೂಡ ಸರಿಯಾಗಿ ಸ್ಪಷ್ಟಗೊಳಿಸುವುದಿಲ್ಲ ಮತ್ತು ವಿವರಿಸುವುದೂ ಇಲ್ಲ. ಭಗವತ್ ಪ್ರೇಮವನ್ನು ಅಧಿಕೃತವಾಗಿ ಅವು ಪ್ರೋತ್ಸಾಹಿಸಿದರೂ ಸಹ ಅದನ್ನು ಹೇಗೆ ಜಾರಿಗೆ ತರುವುದು ಎಂಬುದರ ಬಗ್ಗೆ ಸ್ಪಷ್ಟ ಆಲೋಚನೆಗಳಿಲ್ಲ. ಆದರೆ ಚೈತನ್ಯ ಮಹಾಪ್ರಭುಗಳು ಮಧುರ ಪ್ರೇಮದಲ್ಲಿಯೂ ಹೇಗೆ ಭಗವತ್ ಪ್ರೇಮವನ್ನು ಸಾಧ್ಯವಾಗಿಸಬಹುದು ಎಂಬುದರ ಬಗ್ಗೆ ಕಾರ್ಯತಃ ನಿರ್ದೇಶಿಸಿ ತೋರಿಸಿದ್ದಾರೆ. ಶ್ರೀಮತಿ ರಾಧಾರಾಣಿಯ ಪಾತ್ರ ಹೊಕ್ಕು ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿ ಪ್ರೀತಿಸಿದಿರಬಹುದಾದ ರೀತಿಯಲ್ಲಿ ಕೃಷ್ಣನನ್ನು ಪ್ರೀತಿಸಲು ಪ್ರಯತ್ನಿಸಿದ್ದಾರೆ. ಕೃಷ್ಣನಿಗೆ ಯಾವಾಗಲೂ ರಾಧಾರಾಣಿಯ ಪ್ರೀತಿಯ ಬಗ್ಗೆ ತುಂಬಾ ವಿಸ್ಮಯ. ರಾಧಾರಾಣಿ ನನಗೆ ಇಷ್ಟೊಂದು ಸಂತೋಷ ಹೇಗೆ ಕೊಡುತ್ತಾಳೆ ಎಂದವನು ಕೇಳುತ್ತಾನೆ. ರಾಧಾರಾಣಿಯನ್ನು ಅರ್ಥ ಮಾಡಿಕೊಳ್ಳಲು ಅವನು ಅವಳ ಅಸ್ತಿತ್ವದಲ್ಲಿ ಪ್ರವೇಶಿಸಿ ತಾನೇ ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಇದೇ ಶ್ರೀ ಚೈತನ್ಯರ ಅವತಾರದ ರಹಸ್ಯ. ಚೈತನ್ಯ ಮಹಾಪ್ರಭುಗಳೇ ಕೃಷ್ಣ, ಆದರೆ ಅವರು ರಾಧಾರಾಣಿಯ ಪಾತ್ರವನ್ನು ಭಾವನೆಗಳನ್ನು ತೆಗೆದುಕೊಂಡು ಕೃಷ್ಣನನ್ನು ಹೇಗೆ ಪ್ರೀತಿಸುವುದು ಎನ್ನುವುದನ್ನು ತೋರಿಸಿದ್ದಾರೆ. ಹೀಗಾಗಿ ಕೃತಿಕಾರರು 5ನೆಯ ಶ್ಲೋಕದಲ್ಲಿ ಬರೆಯುತ್ತಾರೆ, ರಾಧಾರಾಣಿಯ ಭಾವನೆಗಳಲ್ಲಿ ಸಂಪೂರ್ಣವಾಗಿ ಬೆರೆತು ಹೋಗಿರುವ ಭಗವಂತನಿಗೆ ನನ್ನ ಗೌರವದ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಗೀತಾ ಎಂ. ಹರೇ ಕೃಷ್ಣ ಮಾತಾಜಿ. ಓದಿ. ಇದು ನಮ್ಮನ್ನು ಶ್ರೀಮತಿ ರಾಧಾರಾಣಿ ಯಾರು ಮತ್ತು ರಾಧಾಕೃಷ್ಣ ಎಂದರೇನು ಎನ್ನುವ ಪ್ರಶ್ನೆಯತ್ತ ಕೊಂಡೊಯ್ಯುತ್ತದೆ. ಒಂದು ರೀತಿ ರಾಧಾಕೃಷ್ಣ ಎನ್ನುವುದು ಪ್ರೇಮದ ವಿನಿಮಯ, ಆದರೆ ಸಾಮಾನ್ಯ ಪ್ರೇಮ ಅಲ್ಲ. ಕೃಷ್ಣನಲ್ಲಿ ಅಪಾರ ಶಕ್ತಿಗಳಿವೆ. ಅವುಗಳಲ್ಲಿ ಪ್ರಮುಖವಾದವು 3: ಅಂತರಂಗ, ಬಹಿರಂಗ ಮತ್ತು ತಟಸ್ಥ ಶಕ್ತಿಗಳು. ಅಂತರಂಗ ಶಕ್ತಿಯಲ್ಲಿ 3 ಭಾಗಗಳಿವೆ: ಸಂವಿತ್, ಹ್ಲಾದಿನಿ ಮತ್ತು ಸಂಧಿನಿ. ಹ್ಲಾದಿನಿ ಅಂದ್ರೆ ಕೃಷ್ಣನ ಸಂತೋಷದ ಶಕ್ತಿ. ಎಲ್ಲಾ ಜೀವಿಗಳಲ್ಲೂ ಈ ಸಂತೋಷ ಅರಸುವ ಶಕ್ತಿ ಇರುತ್ತದೆ, ಏಕೆಂದರೆ ಎಲ್ಲಾ ಜೀವಿಗಳು ಸಂತೋಷ ಪಡಲು ಪ್ರಯತ್ನಿಸುತ್ತಿರುತ್ತವೆ. ಇದು ಜೀವಿಯ ವಾಸ್ತವ ಗುಣ. ಸದ್ಯಕ್ಕೆ ನಾವು ನಮ್ಮ ಸಂತೋಷದ ಶಕ್ತಿಯನ್ನು
ಐಹಿಕ ಸ್ಥಿತಿಯಲ್ಲಿರುವ ನಮ್ಮ ದೇಹದ ಮೂಲಕ ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ. ದೈಹಿಕ ಸಂಪರ್ಕದ ಮೂಲಕ ನಾವು ಐಹಿಕ ಇಂದ್ರಿಯ ವಸ್ತುಗಳಿಂದ ಸಂತೋಷವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಎಂದೆಂದಿಗೂ ಚಿನ್ಮಯನಾದ ಕೃಷ್ಣನೂ ಸಹ ಇದೇ ಐಹಿಕ ಮಟ್ಟದಲ್ಲಿ ಸಂತೋಷವನ್ನು ಹರಸುತ್ತಾನೆ ಎನ್ನುವ ಅವಿವೇಕದ ಆಲೋಚನೆಗಳನ್ನು ಆಧರಿಸಿ ಬಿಡಬಾರದು. ಭಗವದ್ಗೀತೆಯಲ್ಲಿ ಕೃಷ್ಣ ಈ ಐಹಿಕ ಪ್ರಪಂಚವನ್ನು ಕ್ಲೇಶಗಳಿಂದ ತುಂಬಿದ ಒಂದು ಅಸ್ಥಿರ ತಾಣ ಎಂದು ವರ್ಣಿಸುತ್ತಾನೆ. ಆದ್ದರಿಂದ ಮತ್ತೆ ಅವನೇಕೆ ಅಂತ ಐಹಿಕ ಸುಖಭೋಗಗಳನ್ನು ಅರಸಬೇಕು? ಅವನು ಪರಮಾತ್ಮ, ಮಹಾ ಚೈತನ್ಯ ಮತ್ತು ಅವನ ಆನಂದ ಈ ಐಹಿಕ ಕಲ್ಪನೆಯನ್ನು ಮೀರಿದ್ದು. ಹರೇ ಸಕಮಾತಾಜಿ. ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದಗಳು ಮಾತಾಜಿ. ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಐಹಿಕ ಪ್ರಜ್ಞೆಯಲ್ಲಿ ನಾವು ಪ್ರೀತಿಸಬಾರದನ್ನು ಪ್ರೀತಿಸೋದಕ್ಕೆ ಶುರು ಮಾಡಿಬಿಡ್ತೀವಿ. ಈ ಭೌತಿಕ ಲೋಕದಲ್ಲಿ ನಮ್ಮ ಪ್ರೀತಿಯನ್ನು ನಾಯಿಗಳಿಗೆ, ಬೆಕ್ಕುಗಳಿಗೆ ಕೊಡುತ್ತೇವೆ. ಈಗೆಲ್ಲ ಎಲ್ಲರ ಮನೆಯಲ್ಲೂ ಅದೇ, ನಾಯಿ ಬೆಕ್ಕುಗಳು ಇದನ್ನು ಸಾಕ್ತಾರೆ, ಅದು ಮನೆ ಒಳಗಡೆ ಎಲ್ಲ ಬಿಟ್ಕೊಳ್ತಾರೆ, ಎಲ್ಲ ಮಾಡ್ತಾರೆ ಅವರು. ಅಂತಿಮವಾಗಿ ಸಾಯುವ ಸಂದರ್ಭದಲ್ಲಿ ನಾವು ಅವುಗಳನ್ನೇ ಆಲೋಚಿಸುವ ಅಪಾಯಕ್ಕೆ ತುತ್ತಾಗುತ್ತೇವೆ. ಸೊ ನಮ್ದು ಅಂತಿಮ ಸಮಯ ಯಾವಾಗ ಬರುತ್ತೆ ಅವಾಗ ಏನ್ ಮಾಡ್ತೀವಿ ನಾವು, ಈ ಒಂದು ಬೆಕ್ಕು, ನಾಯಿ ಇದರ ಸ್ಮರಣೆಯಲ್ಲೇ ನಾವು ಹೋಗೋ ಚಾನ್ಸಸ್ ಬಹಳ ಇರುತ್ತೆ. ಮತ್ತು ಪರಿಣಾಮವಾಗಿ ನಾವೇನಾಗ್ತೀವಿ, ಬೆಕ್ಕುಗಳು ಅಥವಾ ನಾಯಿಗಳ ಆ ಸಂಸಾರದಲ್ಲಿ ಜನ್ಮ ಎತ್ತುತ್ತೇವೆ. ಸಾಯುವ ಗಳಿಗೆಯಲ್ಲಿನ ನಮ್ಮ ಪ್ರಜ್ಞೆ ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತದೆ. ಇದು ನಾವೆಲ್ಲ ಭಗವದ್ಗೀತೆನಲ್ಲೆಲ್ಲ ತುಂಬಾ ಓದಿದೀವಿ ನಾವು. ಈ ಒಂದು ಕಾರಣಕ್ಕಾಗಿಯೇ ವೇದ ಗ್ರಂಥಗಳು ಹೆಂಗಸಿನ ಸಾಯುವ ಗಳಿಗೆಯಲ್ಲಿನ ನಮ್ಮ ಪ್ರಜ್ಞೆ ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತದೆ. ಈ ಒಂದು ಕಾರಣಕ್ಕಾಗಿಯೇ ವೇದ ಗ್ರಂಥಗಳು ಹೆಂಗಸಿನ ಪಾತಿವ್ರತ್ಯಕ್ಕೆ ಒತ್ತು ಕೊಡುತ್ತದೆ. ಹೆಂಗಸೊಬ್ಬಳು ತನ್ನ ಗಂಡನೆಡೆಗೆ ತುಂಬಾ ಹೊಂದಿಕೊಂಡಿದ್ದರೆ ಸಾಯುವ ವೇಳೆಯಲ್ಲಿ ಅವನನ್ನೇ ಯೋಚಿಸ್ತಾ ಇರ್ತಾಳೆ ಮತ್ತು ಮುಂದಿನ ಜನ್ಮದಲ್ಲಿ ಅವಳೊಬ್ಬ ಗಂಡಸಿನ ದೇಹವನ್ನು ಹೊಂದುವ ಅರ್ಹತೆಯನ್ನು ಪಡೆಯೋ ಚಾನ್ಸಸ್ ಇದೆಯಂತೆ. ಸಾಮಾನ್ಯವಾಗಿ ಒಬ್ಬ ಗಂಡಸಿನ ಜೀವನ ಒಬ್ಬ ಹೆಂಗಸಿನ ಜೀವನಕ್ಕಿಂತಲೂ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಗಂಡಸಿಗೆ ಆಧ್ಯಾತ್ಮಿಕ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮವಾದ ಅನುಕೂಲಗಳು ಇರ್ತವೆ. ಆದರೆ ಕೃಷ್ಣ ಪ್ರಜ್ಞೆ ಎಷ್ಟು ಸ್ನೇಹಪರವಾಗಿರುತ್ತದೆಂದರೆ ಅದು ಗಂಡಸು ಮತ್ತು ಹೆಂಗಸಿನ ನಡುವೆ ಯಾವ ತಾರತಮ್ಯವನ್ನು ಅದು ಮಾಡೋದೇ ಇಲ್ಲ. ಭಗವದ್ಗೀತೆಯಲ್ಲಿ 9.32 ಶ್ರೀಕೃಷ್ಣ ಹಿಂಗೆ ಹೇಳ್ತಾನೆ, ನನ್ನ ನೆರಳಿಗೆ ಬರುವ ಯಾರಾದರೂ ಹೆಂಗಸಾಗ್ಲಿ, ಶೂದ್ರ ಆಗ್ಲಿ, ವೈಶ್ಯ ಆಗ್ಲಿ ಅಥವಾ ಕೆಳವರ್ಗದ ಯಾರಾದರಾಗಲಿ ಖಂಡಿತವಾಗಿ ನನ್ನ ಒಡನಾಟವನ್ನ ಹೊಂದುತ್ತಾರೆ ಎಂದು ಕೃಷ್ಣ ಇದನ್ನ ನೀಡಿದ್ದಾನೆ. ಇದು ಕೃಷ್ಣ ನೀಡುವ ಒಂದು ಖಾತರಿ ಕೊಟ್ಟಿದ್ದಾನೆ. ಸೊ ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಪುರಾಣ ಗ್ರಂಥದಲ್ಲೂ ಭಗವತ್ ಪ್ರೇಮದ ಕುರಿತು ಒಂದಿಷ್ಟು ಸೂಚನೆ ಇದೆ ಎಂದು ನಮಗೆ ಅವರು ಹೇಳ್ತಾ ಇದ್ದಾರೆ. ಆದರೆ ಯಾರಿಗೂ ಭಗವತ್ ಪ್ರೇಮ ಎಂದರೇನು ಎಂದು ಸರಿಯಾಗಿ ಗೊತ್ತಿಲ್ಲ. ವೇದ ಗ್ರಂಥಗಳ ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿದೆ. ಏಕೆಂದರೆ ಅವು ವ್ಯಕ್ತಿಯೊಬ್ಬನನ್ನು ಭಗವತ್ ಪ್ರೇಮದ ಸರಿಯಾದ ದಾರಿಯತ್ತ ನಿರ್ದೇಶಿಸಬಲ್ಲವು ಅಂತ ಹೇಳ್ತಾ ಇದ್ದಾರೆ. ಬೇರೆ ಧರ್ಮ ಗ್ರಂಥಗಳು ಒಬ್ಬ ಹೇಗೆ ಭಗವಂತನನ್ನು ಪ್ರೇಮಿಸಬಹುದು ಎಂಬುದರ ಬಗ್ಗೆ ವಿವರಗಳನ್ನ ಕೊಡೋದಿಲ್ಲ. ಮತ್ತೆ ನಿಜವಾಗಲೂ ದೇವೋತ್ತಮ ಎಂದರೇನು, ಯಾರು ಎಂಬುದನ್ನು ಕೂಡ ಸರಿಯಾಗಿ ಸ್ಪಷ್ಟಗೊಳಿಸುವುದಿಲ್ಲ ನಮಗೆ ಬೇರೆ ಧರ್ಮ ಗ್ರಂಥಗಳು, ಮತ್ತು ವಿವರಿಸುವುದೂ ಇಲ್ಲ. ಭಗವತ್ ಪ್ರೇಮವನ್ನು ಅಧಿಕೃತವಾಗಿ ಅವರು ಪ್ರೋತ್ಸಾಹಿಸಿದರೂ ಸಹ ಅದನ್ನು ಹೇಗೆ ಜಾರಿಗೆ ತರುವುದು ಎಂಬುದರ ಬಗ್ಗೆ ಸ್ಪಷ್ಟ ಆಲೋಚನೆಗಳಿಲ್ಲ ಅಂತ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಆದರೆ ಚೈತನ್ಯ ಮಹಾಪ್ರಭುಗಳು ಮಧುರ ಪ್ರೇಮದಲ್ಲಿಯೂ ಹೇಗೆ ಭಗವತ್ ಪ್ರೇಮವನ್ನು ಸಾಧ್ಯವಾಗಿಸಬಹುದು ಎಂಬುದರ ಬಗ್ಗೆ ಕಾರ್ಯತಃ ನಿರ್ದೇಶಿಸಿ ತೋರಿಸಿದ್ದಾರೆ. ಶ್ರೀಮತಿ ರಾಧಾರಾಣಿಯ ಪಾತ್ರ ಹೊಕ್ಕು ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿ ಪ್ರೀತಿಸಿದ್ದಿರಬಹುದಾದ ರೀತಿಯಲ್ಲಿ ಕೃಷ್ಣನನ್ನು ಪ್ರೀತಿಸಲು ಅವರು ಪ್ರಯತ್ನ ಪಡ್ತಾರಂತೆ. ಕೃಷ್ಣನಿಗೆ ಯಾವಾಗಲೂ ರಾಧಾರಾಣಿಯ ಪ್ರೀತಿಯ ಬಗ್ಗೆ ತುಂಬಾ ವಿಸ್ಮಯ. ಅವರಿಗೆ ರಾಧಾರಾಣಿ ನನಗೆ ಇಷ್ಟೊಂದು ಸಂತೋಷ ಹೇಗೆ ಕೊಡ್ತಾಳೆ ಎಂದವನು ಕೇಳ್ತಾನೆ ಕೃಷ್ಣ. ರಾಧಾರಾಣಿಯನ್ನು ಅರ್ಥ ಮಾಡಿಕೊಳ್ಳಲು ಅವನು ಅವಳ ವ್ಯಕ್ತಿತ್ವದಲ್ಲಿ ಪ್ರವೇಶಿಸಿ ತಾನೇ ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನಂತೆ. ಇದೇ ಶ್ರೀ ಚೈತನ್ಯರ ಅವತಾರದ ಒಂದು ರಹಸ್ಯ. ಚೈತನ್ಯ ಮಹಾಪ್ರಭುಗಳೇ ಕೃಷ್ಣ, ಆದರೆ ಅವರು ರಾಧಾರಾಣಿಯ ಪಾತ್ರವನ್ನು, ಭಾವನೆಗಳನ್ನು ತೆಗೆದುಕೊಂಡು ಕೃಷ್ಣನನ್ನು ಹೇಗೆ ಪ್ರೀತಿಸುವುದು ಎನ್ನುವುದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಕೃತಿಕಾರರು 5ನೇ ಶ್ಲೋಕದಲ್ಲಿ ಬರೀತಾರೆ, ರಾಧಾರಾಣಿಯ ಭಾವನೆಗಳಲ್ಲಿ
ಸಂಪೂರ್ಣವಾಗಿ ಬೆರೆತು ಹೋಗಿರುವ ಭಗವಂತನಿಗೆ ನನ್ನ ಗೌರವದ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮನ್ನು ಶ್ರೀಮತಿ ರಾಧಾರಾಣಿ ಯಾರು ಮತ್ತು ರಾಧಾಕೃಷ್ಣ ಎಂದರೇನು ಎನ್ನುವ ಪ್ರಶ್ನೆ ಕಡೆ ಕರ್ಕೊಂಡೋಗುತ್ತೆ. ಒಂದು ರೀತಿ ರಾಧಾಕೃಷ್ಣ ಎನ್ನುವುದು ಪ್ರೇಮದ ವಿನಿಮಯ, ಆದರೆ ಸಾಮಾನ್ಯ ಪ್ರೇಮ ಅಲ್ಲ. ಅದು ಕೃಷ್ಣನಲ್ಲಿ ಅಪಾರ ಶಕ್ತಿಗಳು ಇದೆ. ಅವುಗಳಲ್ಲಿ ಪ್ರಮುಖವಾದವು 3 ಮಾತ್ರ: ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ. ಸೊ ಅಂತರಂಗ ಶಕ್ತಿಯಲ್ಲಿಯೂ 3 ಭಾಗಗಳಿದೆ. ಅದು ಸಂವಿತ್, ರಾಧಿನಿ ಮತ್ತು ಸಂಧಿನಿ ಅಂತ. ರಾಧಿನಿ ಕೃಷ್ಣನ ಸಂತೋಷದ ಒಂದು ಶಕ್ತಿ ಅಂತ. ಅದು ಎಲ್ಲ ಜೀವಿಗಳಲ್ಲೂ ಈ ಸಂತೋಷ ಹರಿಸುವ ಶಕ್ತಿ ಎಲ್ಲ ಜೀವಿಗಳಲ್ಲೂ ಇದಿರುತ್ತೆ. ಏಕೆಂದರೆ ಎಲ್ಲ ಜೀವಿಗಳು ಸಂತೋಷ ಪಡಲು ಪ್ರಯತ್ನಿಸುತ್ತಿರುತ್ತವೆ. ಇದು ಜೀವಿಯ ವಾಸ್ತವ ಗುಣನೂ ಇದು. ಸದ್ಯಕ್ಕೆ ನಾವು ನಮ್ಮ ಸಂತೋಷದ ಶಕ್ತಿಯನ್ನು ಐಹಿಕ ಸ್ಥಿತಿಯಲ್ಲಿರುವ ನಮ್ಮ ದೇಹದ ಮೂಲಕ ಪಡೆಯಲು ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ದೈಹಿಕ ಸಂಪರ್ಕದ ಮೂಲಕ ನಾವು ಐಹಿಕ ಇಂದ್ರಿಯ ವಸ್ತುಗಳಿಂದ ಸಂತೋಷ ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಎಂದೆಂದಿಗೂ ಚಿನ್ಮಯನಾದ ಕೃಷ್ಣನೂ ಸಹ ಇದೇ ಐಹಿಕ ಮಟ್ಟದಲ್ಲಿ ಸಂತೋಷವನ್ನು ಹರಿಸುತ್ತಾನೆ ಎನ್ನುವ ಅವಿವೇಕದ ಆಲೋಚನೆಗಳನ್ನು ಆಧರಿಸಿ ಬಿಡಬಾರದು. ಭಗವದ್ಗೀತೆಯಲ್ಲಿ ಕೃಷ್ಣ ಈ ಐಹಿಕ ಪ್ರಪಂಚವನ್ನು ಕ್ಲೇಶಗಳಿಂದ ತುಂಬಿದ ಒಂದು ಅಸ್ಥಿರ ತಾಣ ಎಂದು ವರ್ಣಿಸುತ್ತಾನೆ. ಆದ್ದರಿಂದ ಮತ್ತೆ ಅವನೇಕೆ ಅಂತ ಐಹಿಕ ಸುಖಭೋಗಗಳನ್ನು ಆರಿಸಬೇಕು? ಅವನು ಪರಮಾತ್ಮ, ಮಹಾ ಚೈತನ್ಯ ಮತ್ತು ಅವನ ಆನಂದ ಈ ಐಹಿಕ ಕಲ್ಪನೆಯನ್ನು ಮೀರಿದ್ದು. ಕೃಷ್ಣ ಹೇಗೆ ಆನಂದವನ್ನು ಅನುಭವಿಸುತ್ತಾನೆ? ಆಗ್ಲಿಲ್ಲ ಮಾತಾಜಿ, ಹರೇ ಕೃಷ್ಣ, ಅದಷ್ಟ ಆಗ್ಲಿಲ್ಲ ನೋಡಿ. ಲಾಸ್ಟಿಗೆ ನಾನು 10 minutes ಇರ್ತೇನೆ. ನಿಮ್ಗೆ ಏನಾದ್ರೂ ಡೌಟ್ ಇದ್ದಾಗ ಅಲ್ಲಿ ಇದ್ ಮಾಡ್ಬೋದು. ಈಗ ಬೇಕಾದ್ರೆ ನೀವು ಅದನ್ನ ನೆನೆಸಿ ಬರೆದು ಇಡ್ಬಹುದು. ಏನು ನಿಮ್ಗೆ ಅರ್ಥ ಆಗ್ಲಿಲ್ಲ ಆ ವಿಷಯವನ್ನು ಮತ್ತೆ ಪುನಃ ನಾವೆಲ್ಲರೂ ಚರ್ಚೆ ಮಾಡೋಣ. ಈಗ ಓದ್ಲಿಕ್ಕೆ ಗೀತಾ ಆರ್ಕೋಡಿಕಲ್ ಓದಿ. ಕೃಷ್ಣ ಹೇಗೆ ಆನಂದವನ್ನು ಅನುಭವಿಸುತ್ತಾನೆ ಎಂದು ತಿಳಿದುಕೊಳ್ಳಲು ನಾವು ಭಾಗವತದ ಮೊದಲ 9 ಅಧ್ಯಾಯಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಅನಂತರ 10ನೇ ಅಧ್ಯಾಯವನ್ನು ಓದಬೇಕು. ಅದರಲ್ಲಿ ಕೃಷ್ಣನ ಸಂತೋಷದ ಶಕ್ತಿಗಳನ್ನು ರಾಧಾರಾಣಿ ಮತ್ತು ವ್ರಜದೇಶದ ಬಾಲೆಯರೊಂದಿಗಿನ ಅವನ ಒಡನಾಟಗಳ ಮೂಲಕ ಉಲ್ಲೇಖಿಸಲಾಗಿದೆ. ದುರದೃಷ್ಟವಶಾತ್ ಅಜ್ಞಾನಿಗಳು 10ನೇ ಅಧ್ಯಾಯದಲ್ಲಿರುವ ಕೃಷ್ಣನ ಕ್ರೀಡಾ ವಿಹಾರಗಳತ್ತ ಬೆರಳು ಮಾಡಿ ತೋರಿಸುತ್ತಾರೆ. ಕೃಷ್ಣ ರಾಧಾರಾಣಿಯನ್ನು ಆಲಂಗಿಸಿಕೊಳ್ಳುವುದು ಮತ್ತು ಗೋಪಾಲ ಕನ್ಯೆಯರೊಂದಿಗೆ ರಾಸ ನೃತ್ಯ ಮಾಡುವುದು ಮೊದಲಾದವನ್ನು ಸಾಮಾನ್ಯವಾಗಿ ಸಾಧಾರಣ ಮನುಷ್ಯರಿಂದ ಅರ್ಥ ಮಾಡಿಕೊಳ್ಳಲಾಗಿಲ್ಲ. ಏಕೆಂದರೆ ಅವರೆಲ್ಲ ಈ ಲೀಲೆಗಳನ್ನು ಐಹಿಕ ವಿಷಯಾಭಿಲಾಷೆಯ ಬೆಳಕಿನಲ್ಲಿ ಗಮನಿಸುತ್ತಾರೆ. ಅವಿವೇಕಿಗಳಂತೆ ಕೃಷ್ಣನನ್ನು ತಮ್ಮ ಹಾಗೆಯೇ ಅವಿವೇಕಿಗಳಂತೆ ಮತ್ತು ಆತ ಗೋಪಿಯರನ್ನು ಆಲಂಗಿಸಿಕೊಳ್ಳುವುದು ಸಾಧಾರಣ ಮನುಷ್ಯನೊಬ್ಬ ಯುವತಿಯೊಬ್ಬಳನ್ನು ಆಲಂಗಿಸಿಕೊಂಡ ಹಾಗೆ ಎಂದುಕೊಂಡು ಬಿಡುತ್ತಾರೆ. ಹೀಗೆ ಕೆಲವರು ನನ್ಗೆ ಕೇಳಿಸುದಿಲ್ಲ ಅಂತ ಎಣಿಸಿದೆ ಮಾತಾಜಿ. ಗೀತಾ ಆರ್ಕೋಡಿಕಲ್ ಕೇಳಿಸುದಿಲ್ಲ. ಅವನಲ್ಲಿ ಆಸಕ್ತರಾಗುತ್ತಾರೆ. ಇದು ಕೃಷ್ಣ ಭಕ್ತಿ ಅಲ್ಲ, ಕೃಷ್ಣ ಪ್ರೇಮ ಅಲ್ಲ, ಆದರೆ ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಎಂದು ಎನಿಸುವ ಮೂಲ ಐಹಿಕ ವಿಷಯಾಭಿಲಾಷೆ. ಇಲ್ಲ ಮಾತಾಜಿ, ಇಲ್ಲಿಂದ ಕೇಳಲಿಲ್ಲ ನೋಡಿ. ಅವಿವೇಕಿಗಳಂತೆ ಕೃಷ್ಣನನ್ನು ಅಲ್ಲಿಂದ ಓದಿ ಪುನಃ. ಇಲ್ಲಿ ನೋಡಿ, ನಾನು ಕರ್ಸರ್ ತಂದಿಟ್ಟಿದ್ದೇನೆ. ಅವಿವೇಕಿಗಳಂತೆ ಕೃಷ್ಣನನ್ನು ತಮ್ಮ ಹಾಗೆಯೇ ಎಂದು ಭಾವಿಸಿಕೊಂಡು ಬಿಡುತ್ತಾರೆ ಮತ್ತು ಆತ ಗೋಪಿಯರನ್ನು ಆಲಂಗಿಸಿಕೊಳ್ಳುವುದು ಸಾಧಾರಣ ಮನುಷ್ಯನೊಬ್ಬ ಯುವತಿಯೊಬ್ಬಳನ್ನು ಆಲಂಗಿಸಿಕೊಂಡ ಹಾಗೆ ಎಂದುಕೊಂಡು ಬಿಡುತ್ತಾರೆ. ಹೀಗೆ ಕೆಲವರು ಕೃಷ್ಣ ಧರ್ಮ ಸುಖಭೋಗಗಳನ್ನು ಪ್ರತಿಪಾದಿಸುತ್ತದೆ ಎಂದು ತೀರ್ಮಾನಿಸಿಕೊಂಡು ಅವನಲ್ಲಿ ಆಸಕ್ತರಾಗುತ್ತಾರೆ. ಇದು ಕೃಷ್ಣ ಭಕ್ತಿ ಅಲ್ಲ, ಕೃಷ್ಣ ಪ್ರೇಮ ಅಲ್ಲ, ಆದರೆ ಪ್ರಾಕೃತ ಸಹಜೀವಿಯವೆಂದು ಎನಿಸಿಕೊಳ್ಳುವ ವಿಷಯಾಭಿಲಾಷೆ. ಇಂತಹ ತಪ್ಪುಗಳನ್ನು ಹರೇ ಕೃಷ್ಣ ಪ್ರಭು ಮಾತಾಜಿ. ನೆಕ್ಸ್ಟ್, ಯಾಕಂದ್ರೆ ತುಂಬಾ ಮಂದಿ ಇರುವಾಗ ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾರವನ್ನು ಕೊಡ್ತೇನೆ. ಚಿಕ್ಕದಿದ್ರೆ 2 ಪ್ಯಾರ. ಓಕೆ, ಹರಿಣಿ ಮಾತಾಜಿ ಓದಿ. ಹರಿಣಿ ಕಕ್ಕೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಇಂಥ ತಪ್ಪುಗಳನ್ನು ತಡೆಯಲು ನಿಜವಾಗಲೂ ರಾಧಾಕೃಷ್ಣ ಎಂದರೇನು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಜವಾಗಿಯೂ ರಾಧಾ ಮತ್ತು ಕೃಷ್ಣ ಇಬ್ಬರೂ ಕೃಷ್ಣನ ಅಂತರಂಗ ಶಕ್ತಿಗಳ ಮೂಲಕ ತಮ್ಮ ಲೀಲೆಗಳನ್ನು ಪ್ರಕಟಗೊಳಿಸುತ್ತಾರೆ.
ಕೃಷ್ಣನ ಅಂತರಂಗ ಸಾಮರ್ಥ್ಯದ ಸಂತೋಷ ಶಕ್ತಿ ಎನ್ನುವುದೊಂದು ಕಷ್ಟವಾದ ವಸ್ತು ವಿಷಯ ಮತ್ತು ಕೃಷ್ಣ ಎಂದರೇನು ಎಂದು ನಾವು ಅರ್ಥ ಮಾಡಿಕೊಳ್ಳುವ ಹೊರತು ನಮ್ಮಿಂದ ಅದನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಕೃಷ್ಣ ಈ ಐಹಿಕ ಪ್ರಪಂಚದಿಂದ ಯಾವ ಸಂತೋಷವನ್ನೂ ತೆಗೆದುಕೊಳ್ಳುವುದಿಲ್ಲ, ಆದರೆ ಅವನಿಂದ ಸಂತೋಷ ಶಕ್ತಿ ಇದೆ. ಅವನಿಗೊಂದು ಸಂತೋಷ ಶಕ್ತಿ ಇದೆ, ಏಕೆಂದರೆ ನಾವು ಕೃಷ್ಣನ ವಿಭಿನ್ನಾಂಶವಾಗಿರುವುದರಿಂದ ಆ ಸಂತೋಷ ಶಕ್ತಿ ನಮ್ಮಲ್ಲೂ ಕೂಡ ಇದೆ. ಆದರೆ ನಾವು ಆ ಸಂತೋಷ ಶಕ್ತಿಯನ್ನು ಜಡದಲ್ಲಿ ಪ್ರಕಟಿಸಲು ಪ್ರಯತ್ನಿಸುತ್ತಿರುತ್ತೇವೆ. ಆದರೆ ಕೃಷ್ಣ ಹಾಗಿದ್ದರೂ ಅಂಥದೊಂದು ವ್ಯರ್ಥ ಪ್ರಯತ್ನವನ್ನು ಮಾಡುವುದಿಲ್ಲ. ಕೃಷ್ಣನ ಸಂತೋಷ ಶಕ್ತಿಯ ಉದ್ದೇಶ ರಾಧಾರಾಣಿ. ಕೃಷ್ಣ ತನ್ನ ಸಂತೋಷ ಶಕ್ತಿಯನ್ನು ರಾಧಾರಾಣಿಯಾಗಿ ಪ್ರಕಟಿಸಿ ಅನಂತರ ಅವಳೊಡನೆ ಪ್ರೇಮ ಸಲ್ಲಾಪಗಳಲ್ಲಿ ತೊಡಗುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಈ ಬಾಹ್ಯ ಶಕ್ತಿಯಲ್ಲಿ ಸಂತೋಷ ಪಡೆಯುವುದಿಲ್ಲ, ಆದರೆ ತನ್ನ ಅಂತರಂಗ ಶಕ್ತಿಯನ್ನು ಅನುಭವಿಸಲು ತನ್ನನ್ನು ರಾಧಾರಾಣಿಯಾಗಿ ಪ್ರಕಟಿಸಿ ಅನಂತರ ಸುಖಿಸುತ್ತಾನೆ. ಹೀಗೆ ಕೃಷ್ಣ ತನ್ನ ಅಂತರಂಗ ಸಂತೋಷ ಶಕ್ತಿಯನ್ನು ಅನುಭವಿಸಲು ತನ್ನನ್ನು ರಾಧಾರಾಣಿಯಾಗಿ ವ್ಯಕ್ತಪಡಿಸಿಕೊಳ್ಳುತ್ತಾನೆ. ದೇವರ ಅನೇಕ ವಿಸ್ತರಣೆಗಳಲ್ಲಿ, ಹರವುಗಳಲ್ಲಿ ಮತ್ತು ಅವತಾರಗಳಲ್ಲಿ ಈ ಸಂತೋಷ ಶಕ್ತಿ ಎನ್ನುವುದು ಅಗ್ರಗಣ್ಯ ಮತ್ತು ಪ್ರಮುಖವಾದದ್ದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಜಯಲಕ್ಷ್ಮಿ ಮಾತಾಜಿ ಓದಿ. ಜಯಲಕ್ಷ್ಮಿ, ಬರೀ ಜಯಲಕ್ಷ್ಮಿ ಓದಿ ಮಾತಾಜಿ. ನೆಕ್ಸ್ಟ್ ಅವರಿಗೆ, ನೆಕ್ಸ್ಟ್ ಇನ್ನೊಂದು ಜಯಲಕ್ಷ್ಮಿ ಓದಿ. ಈಗ ನೀವು ಓದಿ. ರಾಧಾರಾಣಿ ಕೃಷ್ಣನಿಂದ ಭಿನ್ನ ಎಂದೇನೂ ಅಲ್ಲ. ರಾಧಾರಾಣಿ ಕೂಡ ಕೃಷ್ಣ ಎಂದರೆ ಶಕ್ತಿ ಮತ್ತು ಶಕ್ತಿವಂತನ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ. ಶಕ್ತಿ ಇಲ್ಲದೆ ಶಕ್ತಿವಂತನಿಗೆ ಯಾವ ಅರ್ಥವೂ ಇಲ್ಲ ಮತ್ತು ಶಕ್ತಿವಂತನಿಲ್ಲದೆ ಶಕ್ತಿ ಎನ್ನುವುದಿಲ್ಲ. ಇದೇ ರೀತಿ ರಾಧಾ ಇಲ್ಲದೆ ಕೃಷ್ಣ ಎನ್ನುವುದರಲ್ಲಿ ಯಾವ ಅರ್ಥವೂ ಇಲ್ಲ ಮತ್ತು ಕೃಷ್ಣನಿಲ್ಲದೆ ರಾಧಾ ಎನ್ನುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಇದರಿಂದ ವೈಷ್ಣವ ಮತ್ತು ತತ್ವಶಾಸ್ತ್ರ ಮೊಟ್ಟ ಮೊದಲು ಭಗವಂತನ ಅಂತರಂಗ ಸಂತೋಷ ಶಕ್ತಿಯನ್ನು ವಂದಿಸುತ್ತದೆ ಮತ್ತು ಆರಾಧಿಸುತ್ತದೆ. ಅಂತೆಯೇ ಭಗವಂತನ ಮತ್ತು ಅವನ ಶಕ್ತಿಯನ್ನು ಯಾವಾಗಲೂ ರಾಧಾಕೃಷ್ಣ ಎಂದೇ ಸಂಬೋಧಿಸಲಾಗುತ್ತದೆ. ಇದೇ ರೀತಿ ನಾರಾಯಣನನ್ನು ಆರಾಧಿಸುವವರು ಮೊದಲು ಲಕ್ಷ್ಮೀ ಹೆಸರನ್ನು ಸೇರಿಸಿ ಲಕ್ಷ್ಮೀ ನಾರಾಯಣ ಎನ್ನುತ್ತಾರೆ. ಹೀಗೆಯೇ ರಾಮನನ್ನು ಪೂಜಿಸುವವರು ಮೊದಲು ಸೀತೆಯ ಹೆಸರನ್ನು ಹೇಳುತ್ತಾರೆ. ಏನೇ ಆದರೂ ಸೀತಾರಾಮ, ರಾಧಾಕೃಷ್ಣ, ಲಕ್ಷ್ಮೀ ನಾರಾಯಣ ಎಲ್ಲದರಲ್ಲೂ ಶಕ್ತಿ ಯಾವಾಗಲೂ ಮೊದಲು ಬರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಹೇಗೆ ಆನಂದವನ್ನು ಅನುಭವಿಸುತ್ತಾನೆ ಎಂದು ತಿಳಿದುಕೊಳ್ಳಲು ನಾವು ಭಾಗವತದ ಮೊದಲ 9 ಅಧ್ಯಾಯಗಳನ್ನು ಅಧ್ಯಯನ ಮಾಡಬೇಕು. ಏನೋ ಜಯಲಕ್ಷ್ಮಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ನಾನೇ ಮಾಡಿದ್ದು. ಮತ್ತು ಅನಂತರ 10ನೇ ಅಧ್ಯಾಯವನ್ನ ಓದಬೇಕು. ಅದರಲ್ಲಿ ಕೃಷ್ಣನ ಸಂತೋಷದ ಶಕ್ತಿಗಳು ರಾಧಾರಾಣಿ ಮತ್ತು ವ್ರಜದೇಶದ ಬಾಲೆಯರೊಂದಿಗಿನ ಅವನ ಒಡನಾಟಗಳ ಮೂಲಕ ಉಲ್ಲೇಖಿಸಲ್ಪಟ್ಟಿದೆ. ಸೊ 9ನ್ನ ಓದಿ 9 ಕ್ಯಾಂಟೋಸು ನಾವು ಓದಿ ಆಮೇಲೆ ನಾವು 10ನೇ ಅಧ್ಯಾಯಕ್ಕೆ ನಾವು ಬರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಕೃಷ್ಣನ ಸಂತೋಷದ ಶಕ್ತಿಗಳು, ರಾಧಾರಾಣಿ ಮತ್ತು ವ್ರಜದೇಶದ ಬಾಲೆಯರೊಂದಿಗೆ ಅವನ ಒಡನಾಟಗಳು ಇವೆಲ್ಲನೂ ಉಲ್ಲೇಖಿಸಲ್ಪಟ್ಟಿದೆ. ದುರದೃಷ್ಟವಶಾತ್ ಅಜ್ಞಾನಿಗಳೇನ್ ಮಾಡ್ತಾರೆ, 10ನೇ ಅಧ್ಯಾಯದಲ್ಲಿರುವ ಕೃಷ್ಣನ ಕ್ರೀಡಾ ವಿಹಾರಗಳ ಹತ್ರ ಬೆರಳು ಮಾಡಿ ತೋರಿಸ್ತಾರೆ. ಕೃಷ್ಣ ರಾಧಾರಾಣಿಯನ್ನು ಆಲಂಗಿಸಿಕೊಳ್ಳುವುದು ಮತ್ತು ಗೋಪಾಲ ಕನ್ಯೆಯರೊಂದಿಗೆ ರಾಸನೃತ್ಯ ಮಾಡುವುದು ಮೊದಲಾದವನ್ನು ಸಾಮಾನ್ಯವಾಗಿ ಸಾಧಾರಣ ಮನುಷ್ಯರಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅವರಿಗೆ. ಏಕೆಂದರೆ ಅವರೆಲ್ಲ ಈ ಲೀಲೆಗಳನ್ನು ಐಹಿಕ ವಿಷಯಾಭಿಲಾಷೆಯ ಬೆಳಕಿನಲ್ಲಿ ಗಮನಿಸ್ತಾರೆ. ಅವ್ರ ಗಮನನೇ, ಅವ್ರು ನೋಟನೇ ಬೇರೆ ಆಗಿರುತ್ತೆ. ಈ ಐಹಿಕ ದೃಷ್ಟಿನಲ್ಲಿ ಅವ್ರು ನೋಡ್ತಾರೆ. ಅವಿವೇಕಿಗಳತ್ತ ಕೃಷ್ಣನನ್ನು ತಮ್ಮ ಹಾಗೆಯೇ ಎಂದು ಭಾವಿಸಿಕೊಂಡು ಬಿಡ್ತಾರೆ ಅವರು. ಮತ್ತು ಆತ ಗೋಪಿಯರನ್ನು ಆಲಂಗಿಸಿಕೊಳ್ಳುವುದು ಸಾಧಾರಣ ಮನುಷ್ಯನೊಬ್ಬ ಯುವತಿಯೊಬ್ಬಳನ್ನು ಆಲಂಗಿಸಿಕೊಂಡ ಹಾಗೆ ಎಂದುಕೊಂಡು ಬಿಡ್ತಾರೆ. ಹೀಗೆ ಕೆಲವರು ಕೃಷ್ಣನ ಧರ್ಮ ಸುಖಭೋಗಗಳನ್ನು ಪ್ರತಿಪಾದಿಸುತ್ತದೆ ಎಂದು ತೀರ್ಮಾನಿಸಿಕೊಂಡು ಬಿಟ್ಟು ಅವನಲ್ಲಿ ಆಸಕ್ತರಾಗ್ತಾರೆ. ಇದು ಕೃಷ್ಣ ಭಕ್ತಿ ಅಲ್ಲ. ಇದು
ಕೃಷ್ಣ ಪ್ರೇಮ ಅಲ್ಲ, ಆದರೆ ಪ್ರಾಕೃತ ಸಹಜೀವಿ ಎಂದು ಎನಿಸುವ ಐಹಿಕ ವಿಷಯಾಭಿಲಾಷ ಇದು. ಇಂಥ ತಪ್ಪುಗಳನ್ನು ತಡಿಬೇಕಾದ್ರೆ ನಿಜವಾಗಲೂ ರಾಧಾಕೃಷ್ಣ ಎಂದರೇನು ಎಂದು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಿಜವಾಗಿಯೂ ರಾಧಾ ಮತ್ತು ಕೃಷ್ಣ ಇಬ್ಬರೂ ಕೃಷ್ಣನ ಅಂತರಂಗ ಶಕ್ತಿಗಳ ಅಂತರಂಗ ಶಕ್ತಿಗಳ ಮೂಲಕ ತಮ್ಮ ಲೀಲೆಗಳನ್ನು ಪ್ರಕಟಗೊಳಿಸ್ತಾರೆ ಇವರು. ಕೃಷ್ಣನ ಅಂತರಂಗ ಸಾಮರ್ಥ್ಯದ ಸಂತೋಷ ಶಕ್ತಿ ಎನ್ನುವುದೊಂದು ಕಷ್ಟವಾದ ವಸ್ತು ವಿಷಯ ಮತ್ತು ಕೃಷ್ಣ ಎಂದರೇನು ಎಂದು ನಾವು ಅರ್ಥ ಮಾಡಿಕೊಳ್ಳದ ಹೊರತು ನಮ್ಮಿಂದ ಅದನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಕೃಷ್ಣ ಈ ಐಹಿಕ ಪ್ರಪಂಚದಿಂದ ಯಾವ ಸಂತೋಷವನ್ನು ಅವನೇನು ತೆಗೆದುಕೊಳ್ಳುವುದಿಲ್ಲ, ಆದರೆ ಅವನಿಗೊಂದು ಸಂತೋಷ ಶಕ್ತಿ ಇದೆ. ಏಕೆಂದರೆ ನಾವು ಕೃಷ್ಣನ ವಿಭಿನ್ನಾಂಶವಾಗಿರುವುದರಿಂದ ಈ ಸಂತೋಷ ಶಕ್ತಿ ನಮ್ಮಲ್ಲೂ ಕೂಡ ಇದೆ, ಈ ಸಂತೋಷ ಅನ್ನೋದು. ಆದರೆ ನಾವು ಈ ಸಂತೋಷ ಶಕ್ತಿಯನ್ನು ಜಡದಲ್ಲಿ ಪ್ರಯತ್ನಿಸುತ್ತಾ ಇರ್ತೇವೆ. ಆದರೆ ಕೃಷ್ಣ ಆಗಿದ್ದರೂ ಅಂಥದ್ದೊಂದು ವ್ಯರ್ಥ ಪ್ರಯತ್ನವನ್ನು ಮಾಡುವುದಿಲ್ಲ. ಕೃಷ್ಣನ ಸಂತೋಷ ಶಕ್ತಿಯ ಉದ್ದೇಶ ಏನು ಅಂದರೆ ರಾಧಾರಾಣಿ. ಕೃಷ್ಣ ತನ್ನ ಸಂತೋಷ ಶಕ್ತಿಯನ್ನು ರಾಧಾರಾಣಿಯಾಗಿ ಪ್ರಕಟಿಸಿ ಅನಂತರ ಅವಳೊಡನೆ ಪ್ರೇಮ ಸಲ್ಲಾಪಗಳಲ್ಲಿ ಅವನು ತೊಡುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳೋದಾದ್ರೆ, ಕೃಷ್ಣ ಈ ಬಾಹ್ಯ ಶಕ್ತಿಯಲ್ಲಿ ಸಂತೋಷ ಪಡೋದಿಲ್ಲ, ಆದರೆ ತನ್ನ ಅಂತರಂಗ ಶಕ್ತಿಯನ್ನು ಅನುಭವಿಸಲು ತನ್ನನ್ನು ರಾಧಾರಾಣಿಯಾಗಿ ಪ್ರಕಟಿಸಿ ಅನಂತರ ಸುಖಿಸುತ್ತಾನೆ. ಹೀಗೆ ಕೃಷ್ಣ ತನ್ನ ಅಂತರಂಗ ಸಂತೋಷ ಶಕ್ತಿಯನ್ನು ಅನುಭವಿಸಲು ತನ್ನನ್ನು ರಾಧಾರಾಣಿಯಾಗಿ ವ್ಯಕ್ತಪಡಿಸಿಕೊಳ್ತಾನೆ. ದೇವರ ಅನೇಕ ವಿಸ್ತರಣೆಗಳಲ್ಲಿ, ಹರವುಗಳಲ್ಲಿ ಮತ್ತು ಅವತಾರಗಳಲ್ಲಿ ಈ ಸಂತೋಷ ಶಕ್ತಿ ಎನ್ನುವುದು ಅಗ್ರಗಣ್ಯ ಮತ್ತು ಪ್ರಮುಖವಾದದ್ದು. ಸೊ ಈಗೆಂದ ಮಾತ್ರಕ್ಕೆ ರಾಧಾರಾಣಿ ಕೃಷ್ಣನಿಂದ ಭಿನ್ನ ಎಂದರೇನು ಅಲ್ಲ, ರಾಧಾರಾಣಿ ಕೂಡ ಕೃಷ್ಣ. ಏಕೆಂದರೆ ಶಕ್ತಿ ಮತ್ತು ಶಕ್ತಿವಂತನ ನಡುವೆ ಯಾವ ವ್ಯತ್ಯಾಸನೂ ಇಲ್ಲ. ಶಕ್ತಿ ಇಲ್ಲದೆ ಶಕ್ತಿವಂತನಿಗೆ ಯಾವ ಅರ್ಥನೂ ಇರೋದಿಲ್ಲ ಮತ್ತು ಶಕ್ತಿವಂತನಿಲ್ಲದೆ ಶಕ್ತಿನೂ ಇರೋದಿಲ್ಲ ಎನ್ನುವುದಿಲ್ಲ. ಇದೇ ರೀತಿ ರಾಧಾ ಇಲ್ಲದೆ ಕೃಷ್ಣ ಎನ್ನುವುದರಲ್ಲಿ ಯಾವ ಅರ್ಥವೂ ಇಲ್ಲ ಮತ್ತು ಕೃಷ್ಣನಿಲ್ಲದೆ ರಾಧಾ ಎನ್ನುವುದರಲ್ಲೂ ಯಾವ ಅರ್ಥವೂ ಇಲ್ಲ. ಇದರಿಂದಾಗಿ ವೈಷ್ಣವ ತತ್ವಶಾಸ್ತ್ರ ಮೊಟ್ಟ ಮೊದಲು ಭಗವಂತನ ಅಂತರಂಗ ಸಂತೋಷ ಶಕ್ತಿಯನ್ನು ವಂದಿಸುತ್ತದೆ ಮತ್ತು ಆರಾಧಿಸುತ್ತದೆ. ಅಂತೆಯೇ ಭಗವಂತನ ಮತ್ತು ಅವನ ಶಕ್ತಿಯನ್ನು ಯಾವಾಗಲೂ ರಾಧಾಕೃಷ್ಣ ಎಂದು ಸಂಬೋಧಿಸಲಾಗುತ್ತದೆ. ಇದೇ ರೀತಿ ನಾರಾಯಣನನ್ನು ಆರಾಧಿಸುವವರು ಮೊದಲು ಲಕ್ಷ್ಮಿ ಹೆಸರನ್ನು ಸೇರಿಸಿ ಲಕ್ಷ್ಮೀನಾರಾಯಣ ಎನ್ನುತ್ತಾರೆ. ಹೀಗೆ ರಾಮನನ್ನು ಪೂಜಿಸುವವರು ಮೊದಲು ಸೀತೆಯ ಹೆಸರನ್ನು ಹೇಳ್ತಾರೆ. ಏನೇ ಆದರೂ ಸೀತಾರಾಮ, ರಾಧಾಕೃಷ್ಣ, ಲಕ್ಷ್ಮೀನಾರಾಯಣ ಎಲ್ಲದರಲ್ಲೂ ಶಕ್ತಿ ಯಾವಾಗಲೂ ಮೊದಲು ಬರುತ್ತದೆ. ರಾಧಾ ಮತ್ತು ಕೃಷ್ಣ ಹರೇ ಕೃಷ್ಣ ಮಾತಾಜಿ, ಅಲ್ಲೇ ಅಷ್ಟೇ ಓದಿ ಆಗಿದ್ದು. ಜಯಲಕ್ಷ್ಮಿ ಆಚಾರ್ಯ ಜಯಲಕ್ಷ್ಮಿ ಆಚಾರ್ಯ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಧಾ ಮತ್ತು ಕೃಷ್ಣ ಇಬ್ಬರು ಒಬ್ಬರೇ. ಕೃಷ್ಣ ತಾನು ಸಂತೋಷವನ್ನು ಅನುಭವಿಸ ಬಯಸಿದರೆ ತಾನೇ ರಾಧಾರಾಣಿಯಾಗುತ್ತಾನೆ. ರಾಧಾ ಮತ್ತು ಕೃಷ್ಣರ ನಡುವಿನ ಪ್ರೀತಿಯ ಆಧ್ಯಾತ್ಮಿಕ ವಿನಿಮಯವೇ ಕೃಷ್ಣನ ಅಂತರಂಗ ಸಂತೋಷ ಶಕ್ತಿಯ ಪ್ರದರ್ಶನ. ಕೃಷ್ಣ ಯಾವಾಗ ಬಯಸುತ್ತಾನೋ ಎಂದು ನಾವು ಹೇಳಿದರೂ ಅವನು ಯಾವಾಗ ಬಯಸುತ್ತಾನೆ ಎಂದು ನಮ್ಮಿಂದ ಹೇಳುವುದಕ್ಕಾಗುವುದಿಲ್ಲ. ನಾವು ಇದೇ ರೀತಿ ಮಾತ್ರ ಮಾತನಾಡುತ್ತೇವೆ, ಏಕೆಂದರೆ ಈ ಬದ್ಧ ಬದುಕಿನಲ್ಲಿ ಎಲ್ಲದಕ್ಕೂ ಒಂದು ಪ್ರಾರಂಭವಿದೆ ಎಂದು ನಾವು ಅಂದುಕೊಳ್ಳುತ್ತೇವೆ. ಹೀಗಿದ್ದರೂ ಆಧ್ಯಾತ್ಮ ಬದುಕಿನಲ್ಲಿ ಎಲ್ಲವೂ ಪರಾತ್ಪರ. ಹೀಗಾಗಿ ಇದಕ್ಕೊಂದು ಪ್ರಾರಂಭವೂ ಇಲ್ಲ ಮತ್ತು ಕೊನೆಯೂ ಇಲ್ಲ. ಆದರೂ ರಾಧಾ ಮತ್ತು ಕೃಷ್ಣ ಇಬ್ಬರು ಒಂದೇ ಮತ್ತು ಅವರು ಸದಾ ಪ್ರತ್ಯೇಕವಾಗುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಯಾವಾಗ ಎನ್ನುವ ಪ್ರಶ್ನೆ ತನ್ನಷ್ಟಕ್ಕೆ ತಾನೇ ಮನಸ್ಸಿಗೆ ಬಂದು ಬಿಡುತ್ತದೆ. ಕೃಷ್ಣ ತನ್ನ ಸಂತೋಷ ಶಕ್ತಿಯನ್ನು ಅನುಭವಿಸಲು ಬಯಸಿದಾಗ ತನ್ನನ್ನು ತಾನು ರಾಧಾರಾಣಿ ಎನ್ನುವ ಪ್ರತ್ಯೇಕ ರೂಪದಲ್ಲಿ ವ್ಯಕ್ತಗೊಳಿಸಿಕೊಂಡು ಮತ್ತೆ ತನ್ನನ್ನು ತಾನು ರಾಧಾ ಎನ್ನುವ ಮಾಧ್ಯಮದ ಮೂಲಕ ಒಳಹೊಕ್ಕು ನೋಡಲು ಬಯಸಿದಾಗ ಅವನು ರಾಧಾರಾಣಿಯೊಂದಿಗೆ ಸೇರಿಕೊಳ್ಳುತ್ತಿದ್ದ ಮತ್ತು ಈ ಸಂಗಮವೇ ಭಗವಾನ್ ಚೈತನ್ಯ ಎಂದು ಕರೆಯಲಾಗಿದೆ. ಇವೆಲ್ಲವನ್ನು ಶ್ರೀಲ ಕೃಷ್ಣದಾಸ ಕವಿರಾಜ ಅವರು ಚೈತನ್ಯ ಚರಿತಾಮೃತ 5ನೇ ಶ್ಲೋಕದಲ್ಲಿ ವಿವರಿಸಿದ್ದಾರೆ.
ಹರೇ ಕೃಷ್ಣ ಮುಂದಿನ ಮಾತಾಜಿ, ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಜ್ಯೋತಿಶ್ರೀ ಮಾತಾಜಿ, ಹರೇ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮುಂದಿನ ಶ್ಲೋಕದಲ್ಲಿ ಕೃತಿಕಾರರು ಮುಂದೆ ವಿವರಿಸಿ ಕೃಷ್ಣನು ಚೈತನ್ಯ ಮಹಾಪ್ರಭುಗಳ ಅವತಾರ ತಾಳಿದ ಆ, ಆ, ಎಂದು ಹೇಳುತ್ತಾರೆ. ಕೃಷ್ಣ ರಾಧೆಯ ಪ್ರೀತಿ ವೈಭವವನ್ನು ತಿಳಿಯಲು ಬಯಸಿದ. ಅವಳೇಕೆ ನನ್ನಲ್ಲಿ ಇಷ್ಟೊಂದು ಪ್ರೀತಿಯಿಂದಿದ್ದಾಳೆ? ಕೃಷ್ಣ ಕೇಳುತ್ತಾನೆ. ನನ್ನ ಯಾವ ವಿಶೇಷ ಗುಣ ಆಕೆಯನ್ನು ಆಕರ್ಷಿಸಿದೆ ಮತ್ತು ಆಕೆ ನನ್ನನ್ನು ಪ್ರೇಮಿಸುವ ನಿಜವಾದ ದಾರಿ ಯಾವುದು? ಇದೊಂದು ರೀತಿ ಸೋಜಿಗವಾಗಿ ಕಾಣಿಸುತ್ತದೆ. ಪರಮಪುರುಷನಾದ ಕೃಷ್ಣ ಯಾರೋ ಒಬ್ಬರ ಪ್ರೀತಿಗೆ ಆಕರ್ಷಕನಾಗುವುದೇ? ಒಬ್ಬ ಮನುಷ್ಯ ಒಬ್ಬ ಹೆಂಗಸಿನ ಪ್ರೀತಿಗಾಗಿ ಹುಡುಕಾಡುತ್ತಾನೆ, ಏಕೆಂದರೆ ಸುಖ ಗಂಡಸಿನಲ್ಲಿರುವುದಿಲ್ಲ. ಆದ್ದರಿಂದ ಒಬ್ಬ ಗಂಡಸು ಒಬ್ಬ ಹೆಂಗಸನ್ನು ಬಯಸುತ್ತಾನೆ. ಆದರೆ ಇದು ಸಂಪೂರ್ಣವಾಗಿ ತನ್ನಲ್ಲಿ ತಾನಾಗಿರುವ ಕೃಷ್ಣನ ವಿಷಯದಲ್ಲಿ ಸಲ್ಲದು. ಹೀಗಾಗಿ ಕೃಷ್ಣ ಅಚ್ಚರಿ ವ್ಯಕ್ತಪಡಿಸುತ್ತಾನೆ. ನಾನೇಕೆ ರಾಧಾರಾಣಿಯಿಂದ ಆಕರ್ಷಿತನಾಗಿದ್ದೇನೆ? ಮತ್ತೆ ರಾಧಾರಾಣಿ ನನ್ನ ಪ್ರೀತಿಯನ್ನು ತನ್ನದಾಗಿಸಿಕೊಂಡಾಗ ನಿಜವಾಗಲೂ ಎಂಥ ಅನುಭವವನ್ನು ಪಡೆಯುತ್ತಾಳೆ? ಈ ಪ್ರೀತಿ ವಿನಿಮಯದ ಸಾರವನ್ನು ಸವಿಯಲು ಸಮುದ್ರದ ಕ್ಷಿತಿಜದಲ್ಲಿ ಚಂದ್ರ ಮೂಡುವ ಈ ಪ್ರೀತಿ ವಿನಿಮಯದ ಸಾರವನ್ನು ಸವಿಯಲು ಸಮುದ್ರದ ಕ್ಷಿತಿಜದಲ್ಲಿ ಚಂದ್ರ ಮೂಡುವ ರೀತಿಯಲ್ಲಿಯೇ ಕೃಷ್ಣ ತಾನು ಮೂಡಿದ. ಸಮುದ್ರ ಮಾಥನದಿಂದ ಚಂದ್ರ ಸೃಷ್ಟಿಯಾದ ಹಾಗೆ ಆಧ್ಯಾತ್ಮಿಕ ಪ್ರೇಮ ವ್ಯವಹಾರಗಳನ್ನು ಮಥನ ಮಾಡುವುದರ ಮೂಲಕ ಚೈತನ್ಯ ಮಹಾಪ್ರಭುಗಳ ಚಂದ್ರ ಮೂಡಿದ. ದಿಟವಾಗಿ ಶ್ರೀ ಚೈತನ್ಯರ ಸ್ವರೂಪ ಬಂಗಾರದಂಥದ್ದು, ಚಂದ್ರನ ಉಜ್ವಲ ತೇಜಸ್ಸಿನ ಹಾಗೆ. ಇದೊಂದು ರೀತಿ ಸಾಂಕೇತಿಕ ಹೇಳಿಕೆ ಎನಿಸಿದರೂ ಇದು ಖಂಡಿತ. ಚೈತನ್ಯ ಮಹಾಪ್ರಭುಗಳ ಅವತಾರದ ಸಂಪೂರ್ಣ ವೈಶಿಷ್ಟ್ಯವನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸಲಾಗುತ್ತದೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ. ಗೀತಗಮ್ಯ ಮಾತಾಜಿ. ಗೀತಗಮ್ಯ ಮಾತಾಜಿ. ರಾಜು ಪ್ರಭುಜಿ. ಎಸ್ ಮಾತಾಜಿ, ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀ ಚೈತನ್ಯರಿಗೆ ಗೌರವಗಳನ್ನು ಅರ್ಪಿಸಿದ ಮೇಲೆ ಕೃಷ್ಣದಾಸ ಕವಿರಾಜರು ಅವನ್ನು ಶ್ರೀ ನಿತ್ಯಾನಂದರಿಗೆ ಅರ್ಪಿಸಲು ಶ್ರೀ ಚೈತನ್ಯ ಚರಿತ್ರಾಮೃತದ 7ನೇ ಶ್ಲೋಕದಿಂದ ಪ್ರಾರಂಭಿಸುತ್ತಾರೆ. ಕೃತಿಕಾರರು ಶ್ರೀ ನಿತ್ಯಾನಂದರೇ ಮಹಾವಿಷ್ಣುವಿನ ಮೂಲ ನಾಮ ಬಲರಾಮ ಎಂದು ವಿವರಿಸುತ್ತಾರೆ. ಕೃಷ್ಣನ ಮೊದಲ ವಿಸ್ತರಣೆ ಬಲರಾಮ. ಇದರ ಒಂದು ಭಾಗ ರೂಪುಗೊಂಡಿದ್ದು ಸಂಕರ್ಷಣ. ಇವನ್ನೇ ಪ್ರದ್ಯುಮ್ನನಾಗಿ ಮುಂದೆ ರೂಪ ತಾಳಿದ. ಈ ರೀತಿ ಅನೇಕ ವಿಸ್ತರಣೆಗಳು ಘಟಿಸಿದವು. ಅನೇಕ ವಿಸ್ತರಣೆಗಳು ಆಗಿದ್ದರೂ ಶ್ರೀಕೃಷ್ಣನೇ ಬ್ರಹ್ಮ ಸಂಹಿತೆಯಲ್ಲಿ ಖಚಿತಗೊಳಿಸಿದಂತೆ ಎಲ್ಲದಕ್ಕೂ ಮೂಲ ಇವನೇ ಮೂಲ. ನಂದಾದೀಪ. ಇದರ ಮೂಲಕ ಸಾವಿರಾರು ಕೋಟ್ಯಾಂತರ ನಂದಾದೀಪಗಳು ಬೆಳಗಲ್ಪಟ್ಟವು. ಎಷ್ಟು ಸಂಖ್ಯೆಯಲ್ಲಿ ಬೇಕಾದರೂ ನಂದಾದೀಪಗಳನ್ನು ಹಚ್ಚಬಹುದಾದರೂ ಅಸಲು ನಂದಾದೀಪ ಮಾತ್ರ ಮೂಲ ಎನ್ನುವ ತನ್ನ ಗುರುತನ್ನು ಇನ್ನೂ ಉಳಿಸಿಕೊಂಡಿದೆ. ಈ ರೀತಿ ಕೃಷ್ಣ ತನ್ನನ್ನು ತಾನು ಅನೇಕ ರೂಪಗಳಲ್ಲಿ ಪಸರಿಸಿಕೊಂಡಿದ್ದಾನೆ ಮತ್ತು ಈ ವಿಸ್ತರಣೆಗಳೆಲ್ಲ ವಿಷ್ಣು ತತ್ವ ಎನಿಸಿಕೊಂಡಿವೆ. ವಿಷ್ಣು ತತ್ವ ಎನ್ನುವುದೊಂದು ಬೃಹತ್ ದೀಪ ಮತ್ತು ನಾವೆಲ್ಲರೂ ಕಿರಿಯ ದೀಪಗಳು. ಆದರೆ ಎಲ್ಲರೂ ಕೃಷ್ಣನ ವಿಸ್ತರಣೆಗಳಷ್ಟೇ. ಭೌತಿಕ ಲೋಕಗಳನ್ನು ಸೃಷ್ಟಿ ಮಾಡಬೇಕಾದ ಅಗತ್ಯ ಬಂದಾಗ ವಿಷ್ಣು ತನ್ನನ್ನು ಮಹಾವಿಷ್ಣುವಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಮಹಾವಿಷ್ಣು ಕರ್ಣೋದಕ ಶರದಿಯ ಮೇಲೆ ಮಲಗಿಕೊಂಡು ಎಲ್ಲ ಲೋಕಗಳನ್ನು ತನ್ನ ಮೂಗಿನ ಒಳ್ಳೆಗಳ ಮೂಲಕ ಉಸಿರಾಡುತ್ತಾನೆ. ಹೀಗೆ ಮಹಾವಿಷ್ಣುವಿನಿಂದ ಮತ್ತು ಕರ್ಣೋದಕ ಶರದಿಯಿಂದ ಎಲ್ಲ ಲೋಕಗಳು ಚಿಮ್ಮುತ್ತವೆ ಮತ್ತು ಇವೆಲ್ಲ ಲೋಕಗಳು ನಮ್ಮದು ಸೇರಿ ಕರ್ಣೋದಕ ಶರದಿಯ ಮೇಲೆ ತೇಲಾಡುತ್ತವೆ. ಈ ಸಂದರ್ಭದಲ್ಲಿ ವಾಮನನ ಕಥೆ ಹರೇ ಕೃಷ್ಣ. ಪ್ರಭುಜಿ ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ ಮಾತಾ. ಹರೇ ಕೃಷ್ಣ ಮಾತಾಜಿ. ಲೀಲಾ ಮಾತಾಜಿ. ಹರೇ ಕೃಷ್ಣ. ತೇಲಾಡುತ್ತದೆ ಆಯ್ತು ಇಲ್ಲಿ ಹರೇ ಈ ಕೃಷ್ಣ. ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ವಾಮನನ ಕತೆ ನೆನಪಿಗೆ ಬರುತ್ತದೆ. ಆತ 3 ಹೆಜ್ಜೆಗಳನ್ನು ಹಾಕುವಾಗ ಒಂದು ಹೆಜ್ಜೆಯನ್ನು ಇವೆಲ್ಲ ಲೋಕಗಳ ಮೇಲು ಪದರದಲ್ಲಿ ಅದುಮಿ ಬಿಟ್ಟ. ಅವನು ಹೀಗೆ ಮಾಡಿದ್ದರಿಂದ ಆಗ ರಂಧ್ರದಿಂದ ಕಾಣೋದಕ ಶರದಿಯ ನೀರು ಹರಿದು ಈ ಜಲ ಸಮೃದ್ಧಿ ಗಂಗಾ ನದಿ ಎಂದಾಯಿತು ಎನ್ನಲಾಗಿದೆ. ಆದ್ದರಿಂದ ಗಂಗಾ ನದಿಯನ್ನು ವಿಷ್ಣುವಿನ ಮಹಾಪುಣ್ಯ ಜಲ ಎಂದು ಅಂಗೀಕರಿಸಲಾಗಿದೆ ಮತ್ತು ಹಿಮಾಲಯದಿಂದ ಕೆಳಗೆ ಬಂಗಾಳ ಕೊಲ್ಲಿಯವರೆಗಿನ ಎಲ್ಲ ಹಿಂದೂಗಳಿಂದ ಪೂಜೆಗೆ ಒಳಪಟ್ಟಿದೆ. ಮಹಾವಿಷ್ಣು ನಿಜವಾಗಲೂ ಕೃಷ್ಣನ ಮೊದಲ ವಿಸ್ತರಣೆಯಾದ ಬಲರಾಮನ ಒಂದು ವಿಸ್ತೃತ ರೂಪ.
ಮತ್ತು ವೃಂದಾವನ ಲೀಲೆಗಳಲ್ಲಿ ಕೃಷ್ಣನ ಸೋದರ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಮಹಾಮಂತ್ರದಲ್ಲಿರುವ ರಾಮನೇ ಬಲರಾಮ. ರಾಮ ಎನ್ನುವುದು ಶ್ರೀ ನಿತ್ಯಾನಂದರಿಗೂ ಸಲ್ಲುತ್ತದೆ. ಹೀಗಾಗಿ ಹರೇ ಕೃಷ್ಣ ಹರೇ ರಾಮ ಎನ್ನುವುದು ಕೃಷ್ಣ ಮತ್ತು ಬಲರಾಮರನ್ನು ಸಂಬೋಧಿಸುವುದು ಮಾತ್ರವಲ್ಲ, ಶ್ರೀ ಚೈತನ್ಯ ಮತ್ತು ಶ್ರೀ ನಿತ್ಯಾನಂದರಿಗೂ ಸಲ್ಲುತ್ತದೆ. ಚೈತನ್ಯ ಚರಿತಾಮೃತದ ವಸ್ತು ವಿಶೇಷ ಪ್ರಮುಖವಾಗಿ ಈ ಐಹಿಕ ಸೃಷ್ಟಿಯಾಚೆ ಇರುವುದನ್ನು ಗಮನಿಸುತ್ತದೆ. ಸುವ್ಯವಸ್ಥಿತ ವಿಶ್ವದ ಐಹಿಕ ವಿಸ್ತರಣೆಯೇ ಮಾಯೆ, ಏಕೆಂದರೆ ಇದಕ್ಕೆ ಶಾಶ್ವತ ಅಸ್ತಿತ್ವ ಇರುವುದಿಲ್ಲ. ಏಕೆಂದರೆ ಕೆಲವೊಮ್ಮೆ ಇದು ವ್ಯಕ್ತವಾಗಿ ಕೆಲವೊಮ್ಮೆ ಅವ್ಯಕ್ತವಾಗಿ ಇರುವುದರಿಂದ ಇದನ್ನು ಭ್ರಾಂತಿಕಾರಕ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಈ ತಾತ್ಕಾಲಿಕ ವ್ಯಕ್ತವಾಗುವಿಕೆಯಾಚೆ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ ಒಂದು ಉನ್ನತ ಪ್ರಕೃತಿ ಇದೆ. 8.20 ಪರಸ್ತಸ್ಮಾತು ಭಾವೋ ಅನ್ಯೋ ವ್ಯಕ್ತೋ ಅವ್ಯಕ್ತ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ. ನೆಕ್ಸ್ಟ್ ವರದಾ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಜಯವಾಗಲಿ. ಶಾಶ್ವತ ಎನಿಸಿರುವ ಇನ್ನೊಂದು ಅವ್ಯಕ್ತ ಪ್ರಕೃತಿ ಇದೆ. ಇದು ವ್ಯಕ್ತ ಮತ್ತು ಅವ್ಯಕ್ತ ವಸ್ತುವಿಗೆ ಪಾರಮಾರ್ಥಿಕವೆನಿಸಿದೆ. ಇದು ಮಹತ್ವವಾದದ್ದು ಮತ್ತು ಎಂದಿಗೂ ವಿನಾಶವಾಗದಂಥದ್ದು. ಈ ಪ್ರಪಂಚದ ಎಲ್ಲವೂ ನಾಶವಾಗುವಂತದ್ದಾಗಿದ್ದರೂ ಈ ಭಾಗ ಮಾತ್ರ ಹಾಗೆಯೇ ಉಳಿದಿರುತ್ತದೆ. ಐಹಿಕ ಲೋಕದಲ್ಲಿ ಒಂದು ವ್ಯಕ್ತ ಸ್ಥಿತಿ ಮತ್ತು ಅವ್ಯಕ್ತ ಸ್ಥಿತಿ ಇದೆ. ಪರಮ ಪ್ರಕೃತಿ ಎನ್ನುವುದು ಈ ವ್ಯಕ್ತ ಮತ್ತು ಅವ್ಯಕ್ತಗಳೆಂಬ ಐಹಿಕ ಪ್ರಕೃತಿಗಳಾಚೆ ಇದೆ. ಈ ಪರಮ ಪ್ರಕೃತಿಯನ್ನು ಎಲ್ಲ ಜೀವಂತ ಪ್ರಾಣಿಗಳ ದೇಹಗಳಲ್ಲೂ ಇರುವ ಒಂದು ಜೀವಂತ ಶಕ್ತಿ ಎಂದು ಅರ್ಥ ಮಾಡಿಕೊಳ್ಳಬಹುದು. ದೇಹವೇ ಒಂದು ಸಾಧಾರಣ ಪ್ರಕೃತಿಯಿಂದ ರಚಿತವಾಗಿದೆ. ಆದರೆ ಇದರಲ್ಲಿರುವ ಪರಮ ಪ್ರಕೃತಿಯೇ ದೇಹವನ್ನು ಒಳಪಡಿಸುತ್ತಿರುವುದು. ಈ ಪರಮ ಪ್ರಕೃತಿಯು ಮುಖ್ಯ ಲಕ್ಷಣ ಪ್ರಜ್ಞಾವಂತಿಕೆ. ಹೀಗೆ ಆಧ್ಯಾತ್ಮ ಲೋಕದಲ್ಲಿ ಪ್ರತಿಯೊಂದು ಪರಮ ಪ್ರಕೃತಿಯಿಂದ ರಚಿತವಾಗಿರುವುದರಿಂದ ಪ್ರತಿಯೊಂದು ಪ್ರಜ್ಞಾವಂತಿಕೆಗೆ ಅನುಗುಣವಾಗಿದೆ. ಐಹಿಕ ಪ್ರಪಂಚದಲ್ಲಿ ಪ್ರಜ್ಞೆಯಿಲ್ಲದ ಅನೇಕ ಜಡ ವಸ್ತುಗಳಿವೆ. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾವುದೂ ಜಡವಲ್ಲ, ಅಚೇತನವಲ್ಲ. ಅಲ್ಲಿ ಮೇಜು ಒಂದು ಪ್ರಜ್ಞೆ, ಭೂಮಿಯು ಒಂದು ಪ್ರಜ್ಞೆ, ಗಿಡಗಳು ಸಹ ಒಂದು ಪ್ರಜ್ಞೆ, ಪ್ರತಿಯೊಂದು ಪ್ರಜ್ಞೆಗಳು. ಈ ಐಹಿಕ ವ್ಯಕ್ತಗೊಳ್ಳುವಿಕೆ ಎಷ್ಟು ದೂರ ವಿಸ್ತರಿಸುತ್ತದೆ ಎಂದು ಕಲ್ಪನೆ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಐಹಿಕ ಪ್ರಪಂಚದಲ್ಲಿ ಪ್ರತಿಯೊಂದನ್ನು ಕಲ್ಪನೆಗಳ ಮೂಲಕ ಅಥವಾ ಯಾವುದಾದರೊಂದು ದೋಷಯುಕ್ತ ರೀತಿಯಲ್ಲಿ ಲೆಕ್ಕಾಚಾರ ಹಾಕಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ರಾಧಾ ಮತ್ತು ಕೃಷ್ಣ ಇಬ್ಬರು ಒಬ್ಬರೇ. ಕೃಷ್ಣ ತಾನು ಸಂತೋಷವನ್ನು ಅನುಭವಿಸ ಬಯಸಿದರೆ ತಾನೇ ರಾಧಾರಾಣಿ ಆಗ್ತಾನೆ. ರಾಧಾ ಮತ್ತು ಕೃಷ್ಣನ ನಡುವಿನ ಪ್ರೀತಿಯ ಆಧ್ಯಾತ್ಮಿಕ ವಿನಿಮಯವೇ ಕೃಷ್ಣನ ಅಂತರಂಗ ಸಂತೋಷ ಶಕ್ತಿಯ ಪ್ರದರ್ಶನ. ಕೃಷ್ಣ ಯಾವಾಗ ಬಯಸುತ್ತಾನೋ ಎಂದು ನಾವು ಹೇಳಿದರೂ ಅವನು ಯಾವಾಗ ಬಯಸುತ್ತಾನೆ ಎಂದು ನಮ್ಮಿಂದ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಇದೇ ರೀತಿ ಮಾತ್ರ ಮಾತನಾಡುತ್ತೇವೆ, ಏಕೆಂದರೆ ಈ ಬದ್ಧ ಬದುಕಿನಲ್ಲಿ ಎಲ್ಲದಕ್ಕೂ ಒಂದು ಪ್ರಾರಂಭವಿದೆ ಎಂದು ನಾವು ಅಂದುಕೊಳ್ಳುತ್ತೇವೆ. ಹೀಗಿದ್ದರೂ ಆಧ್ಯಾತ್ಮ ಬದುಕಿನಲ್ಲಿ ಎಲ್ಲವೂ ಪರಾತ್ಪರ. ಅಂತೆಯೇ ಹೀಗಾಗಿ ಇದಕ್ಕೊಂದು ಪ್ರಾರಂಭವೂ ಇಲ್ಲ ಮತ್ತು ಕೊನೆಯೂ ಇಲ್ಲ. ಆದರೂ ರಾಧಾ ಮತ್ತು ಕೃಷ್ಣ ಇಬ್ಬರು ಒಂದೇ ಮತ್ತು ಅವರು ಸದಾ ಪ್ರತ್ಯೇಕವಾಗಿರ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಯಾವಾಗ ಎನ್ನುವ ಪ್ರಶ್ನೆ ತನ್ನಷ್ಟಕ್ಕೆ ತಾನೇ ಮನಸ್ಸಿಗೆ ಬಂದು ಬಿಡುತ್ತದೆ. ಕೃಷ್ಣ ತನ್ನ ಸಂತೋಷ ಶಕ್ತಿಯನ್ನು ಅನುಭವಿಸಲು ಬಯಸಿದಾಗ ತನ್ನನ್ನು ತಾನು ರಾಧಾರಾಣಿ ಎನ್ನುವ ಪ್ರತ್ಯೇಕ ರೂಪದಲ್ಲಿ ಅವನು ವ್ಯಕ್ತಗೊಳಿಸಿಕೊಂಡು ಮತ್ತೆ ತನ್ನನ್ನು ತಾನು ರಾಧಾ ಎನ್ನುವ ಮಾಧ್ಯಮದ ಮೂಲಕ ಒಳಹೊಕ್ಕು ನೋಡಲು ಬಯಸಿದಾಗ ಅವನು ರಾಧಾರಾಣಿಯೊಂದಿಗೆ ಸೇರಿಕೊಳ್ಳುತ್ತಿದ್ದ ಮತ್ತು ಈ ಸಂಗಮವೇ ಭಗವಾನ್ ಚೈತನ್ಯ ಎಂದು ಕರೆಯಲಾಗಿದೆ. ಇವೆಲ್ಲವನ್ನು ಶ್ರೀಲಾ ಕೃಷ್ಣದಾಸ್ ಕವಿರಾಜ್ ಅವರು ಚೈತನ್ಯ ಚರಿತಾಮೃತದ 5ನೇ ಶ್ಲೋಕದಲ್ಲಿ ವಿವರಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಒಂದು ಶ್ಲೋಕದಲ್ಲಿ ಕೃತಿಕಾರರು ಮುಂದೆ ವಿವರಿಸಿ ಕೃಷ್ಣನು ಚೈತನ್ಯ ಮಹಾಪ್ರಭುಗಳ ಅವತಾರ ತಾಳಿದ ಎಂದು ಹೇಳ್ತಾರೆ. ಕೃಷ್ಣ ರಾಧೆಯ ಪ್ರೀತಿ ವೈಭವವನ್ನು ತಿಳಿಯಲು ಬಯಸಿದ.
ಅವಳೇಕೆ ನನ್ನಲ್ಲಿ ಇಷ್ಟೊಂದು ಪ್ರೀತಿಯಿಂದ ಇದ್ದಾಳೆ? ಕೃಷ್ಣ ಕೇಳ್ತಾನೆ. ನನ್ನ ಯಾವ ವಿಶೇಷ ಗುಣ ಆಕೆಯನ್ನು ಆಕರ್ಷಿಸಿದೆ ಮತ್ತು ಆಕೆ ನನ್ನನ್ನು ಪ್ರೇಮಿಸುವ ನಿಜವಾದ ದಾರಿ ಯಾವುದು? ಇದೊಂದು ರೀತಿ ಸೋಜಿಗವಾಗಿ ಕಾಣಿಸುತ್ತದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಪರಮ ಪುರುಷನಾದ ಕೃಷ್ಣ ಯಾರೋ ಒಬ್ಬರ ಪ್ರೀತಿಗೆ ಆಕರ್ಷಿತನಾಗುವುದೇ? ಒಬ್ಬ ಮನುಷ್ಯ ಒಬ್ಬ ಹೆಂಗಸಿನ ಪ್ರೀತಿಗಾಗಿ ಹುಡುಕಾಡುತ್ತಾನೆ, ಏಕೆಂದರೆ ಅವನು ಅಪರಿಪೂರ್ಣ. ಅವನಲ್ಲಿ ಏನೋ ಕೊರತೆ ಇದೆ. ಒಬ್ಬ ಹೆಂಗಸಿನ ಪ್ರೀತಿ, ಅದರ ಶಕ್ತಿ ಮತ್ತು ಸುಖ ಗಂಡಸಿನಲ್ಲಿ ಇರೋದಿಲ್ವಂತೆ. ಆದ್ದರಿಂದ ಒಬ್ಬ ಗಂಡಸು ಒಬ್ಬ ಹೆಂಗಸನ್ನು ಬಯಸುತ್ತಾನೆ, ಆದರೆ ಇದು ಸಂಪೂರ್ಣವಾಗಿ ತನ್ನಲ್ಲಿ ತಾನಾಗಿರುವ ಕೃಷ್ಣನ ವಿಷಯದಲ್ಲಿ ಸಲ್ಲದು. ಹೀಗಾಗಿ ಕೃಷ್ಣ ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾನೆ. ನಾನೇಕೆ ರಾಧಾರಾಣಿಯಿಂದ ಆಕರ್ಷಿತನಾಗಿದ್ದೇನೆ ಮತ್ತು ಆ ರಾಧಾರಾಣಿ ನನ್ನ ಪ್ರೀತಿಯನ್ನು ತನ್ನದಾಗಿಸಿಕೊಂಡಾಗ ನಿಜವಾಗಲೂ ಎಂಥ ಅನುಭವವನ್ನು ಪಡೆಯುತ್ತಾಳೆ? ಈ ಪ್ರೀತಿ ವಿನಿಮಯದ ಸಾರವನ್ನು ಸವಿಯಲು ಸಮುದ್ರದ ಕ್ಷಿತಿಜದಲ್ಲಿ ಚಂದ್ರ ಮೂಡುವ ರೀತಿಯಲ್ಲಿಯೇ ಕೃಷ್ಣ ತಾನು ಮೂಡಿದ. ಸಮುದ್ರ ಮಥನದಿಂದ ಚಂದ್ರ ಸೃಷ್ಟಿಯಾದ ಹಾಗೆ ಆಧ್ಯಾತ್ಮಿಕ ಪ್ರೇಮ ವ್ಯವಹಾರಗಳನ್ನು ಮಥನ ಮಾಡುವುದರ ಮೂಲಕ ಚೈತನ್ಯ ಮಹಾಪ್ರಭುಗಳ ಚಂದ್ರ ಮೂಡಿದ. ದಿಟವಾಗಿ ಶ್ರೀ ಚೈತನ್ಯರ ಸ್ವರೂಪ ಎಂಥದ್ದು ಅಂದರೆ ಬಂಗಾರದಂಥದ್ದಂತೆ. ಚಂದ್ರನ ಉಜ್ವಲ ತೇಜಸ್ಸಿನ ಹಾಗೆ ಇದೊಂದು ರೀತಿ ಸಾಂಕೇತಿಕ ಹೇಳಿಕೆ ಎನಿಸಿದ್ರೂ ಇದು ಖಂಡಿತ. ಚೈತನ್ಯ ಮಹಾಪ್ರಭುಗಳ ಅವತಾರದ ಸಂಪೂರ್ಣ ವೈಶಿಷ್ಟ್ಯವನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸಲಾಗುತ್ತದೆ. ಶ್ರೀ ಚೈತನ್ಯರಿಗೆ ಗೌರವಗಳನ್ನು ಅರ್ಪಿಸಿದ ಮೇಲೆ ಕೃಷ್ಣದಾಸ್ ಕವಿರಾಜರು ಅವನ್ನು ಶ್ರೀ ನಿತ್ಯಾನಂದರಿಗೆ ಅರ್ಪಿಸಲು ಚೈತನ್ಯ ಚರಿತಾಮೃತದ 7ನೇ ಶ್ಲೋಕದಿಂದ ಪ್ರಾರಂಭ ಮಾಡ್ತಾರೆ. ಕೃತಿಕಾರರು ಶ್ರೀ ನಿತ್ಯಾನಂದರೆ ಮಹಾವಿಷ್ಣುವಿನ ಮೂಲನಾದ ಬಲರಾಮ ಎಂದು ಇವರನ್ನ ವಿವರಿಸ್ತಾರೆ. ಕೃಷ್ಣನ ಮೊದಲ ವಿಸ್ತರಣೆನೇ ಬಲರಾಮ. ಇದರ ಒಂದು ಭಾಗ ರೂಪಗೊಂಡಿದ್ದು ಸಂಕರ್ಷಣ. ಇವನೇ ಪ್ರದ್ಯುಮ್ನಾಗಿಯೂ ಮುಂದೆ ರೂಪ ತಾಳಿದ ಅಂತಲೂ ಹೇಳ್ತಾರೆ. ಈ ರೀತಿ ಅನೇಕ ವಿಸ್ತರಣೆಗಳು ಘಟಿಸಿದವು. ಅನೇಕ ವಿಸ್ತರಣೆಗಳು ಆಗಿದ್ದರೂ ಶ್ರೀಕೃಷ್ಣನೇ ಬ್ರಹ್ಮ ಸಮ್ಮತಿಯಲ್ಲಿ ಖಚಿತಗೊಳಿಸಿದಂತೆ ಎಲ್ಲದಕ್ಕೂ ಮೂಲ ಯಾರು? ಕೃಷ್ಣನೇ. ಇವನೇ ಮೂಲ ನಂದಾದೀಪ. ಸೊ ಬ್ರಹ್ಮ ಸಂಹಿತೆನಲ್ಲಿ ಇದು ಹೇಳಿದೆ, ಒಂದ್ ಕಡೆ ಹೇಳಿದೆ, ಬಹುಶಃ ಇದೇ ಇರ್ಬೋದು. ದೀಪಾರ್ಚಿರೇವ ಹಿ ದಶಾಂತರಂ ಅಭ್ಯುಪೇತ್ಮ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಯಸ್ತ್ಯಾದೃಗೇವ ಈ ಚ ವಿಷ್ಣುತಯ ವಿಭಾತಿ ಗೋವಿಂದಂ ಆದಿ ಪುರುಷಂ ತಮ್ ಅಹಂ ಭಜಾಮಿ. ಸೊ ಕೃಷ್ಣನೇ ಮೂಲ ನಂದಾದೀಪ. ಅವನಿಂದ ಎಲ್ಲ ಒಂದು ದೀಪಗಳು ಹಚ್ಕೊಳ್ತಾವೆ ಅಂತ ಹೇಳ್ತಾ ಇದ್ದಾರೆ. ಇದರ ಮೂಲಕ ಸಾವಿರಾರು ಕೋಟ್ಯಾಂತರ ನಂದಾದೀಪಗಳು ಬೆಳಗಲ್ಪಟ್ಟವು. ಎಷ್ಟು ಸಂಖ್ಯೆಯಲ್ಲಿ ಬೇಕಾದರೂ ನಂದಾದೀಪಗಳನ್ನು ಹಚ್ಚಬಹುದಾದರೂ ಅಸಲು ಯಾವುದು? ನಂದಾದೀಪ ಮಾತ್ರ ಮೂಲ ಎನ್ನುವ ತನ್ನ ಗುರುತನ್ನು ಇನ್ನೂ ಉಳಿಸಿಕೊಂಡಿದೆ. ಈ ರೀತಿ ಕೃಷ್ಣ ತನ್ನನ್ನು ತಾನು ಅನೇಕ ರೂಪಗಳಲ್ಲಿ ಪಸರಿಸಿಕೊಂಡಿದ್ದಾನೆ ಮತ್ತು ಈ ವಿಸ್ತರಣೆಗಳೆಲ್ಲ ವಿಷ್ಣು ತತ್ವ ಅಂತ ಅನಿಸಿಕೊಂಡಿದೆ. ವಿಷ್ಣು ಎನ್ನುವುದೊಂದೇ ಬೃಹತ್ ದೀಪ ಅದು, ಮತ್ತು ನಾವೆಲ್ಲರೂ ಕಿರಿಯ ದೀಪಗಳು. ಆದರೆ ಎಲ್ಲರೂ ಕೃಷ್ಣನ ವಿಸ್ತರಣೆಗಳಷ್ಟೇ. ಭೌತಿಕ ಲೋಕಗಳನ್ನು ಸೃಷ್ಟಿ ಮಾಡಬೇಕಾದ ಅಗತ್ಯ ಬಂದಾಗ ವಿಷ್ಣು ತನ್ನನ್ನು ಮಹಾವಿಷ್ಣುವಾಗಿ ವಿಸ್ತರಿಸ್ಕೊಳ್ತಾನೆ. ಮಹಾವಿಷ್ಣು ಕಾರಣೋದಕ ಶರದಿಯ ಮೇಲೆ ಮಲಗಿಕೊಂಡು ಎಲ್ಲಾ ಲೋಕಗಳನ್ನು ತನ್ನ ಮೂಗಿನ ಒಳ್ಳೆಗಳ ಮೂಲಕ ಉಸಿರಾಡ್ತಾನೆ. ಹೀಗೆ ಮಹಾವಿಷ್ಣುವಿನಿಂದ ಮತ್ತು ಕಾರಣೋದಕ ಶರದಿಯಿಂದ ಎಲ್ಲಾ ಲೋಕಗಳು ಚಿಮ್ಮುತ್ತೆ ಉಸಿರು ಬಿಟ್ಟಾಗ ಅವನು. ಮತ್ತು ಇವೆಲ್ಲ ಲೋಕಗಳು ನಮ್ಮದು ಸೇರಿ ಕಾರಣೋದಕ ಶರದಿಯ ಮೇಲೆ ತೇಲಾಡ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ವಾಮನನ ಕತೆ ನೆನಪಿಗೆ ಬರುತ್ತೆ ಅಂತೆ. ಆತ 3 ಹೆಜ್ಜೆಗಳನ್ನು ಕೇಳಿರ್ತಾನೆ. ಆಗ 3 ಹೆಜ್ಜೆಗಳನ್ನು ಹಾಕುವಾಗ ಒಂದು ಹೆಜ್ಜೆಯನ್ನು ಇವೆಲ್ಲ ಲೋಕಗಳ ಮೇಲೂ ಪದರದಲ್ಲಿ ಅದುಮಿ ಬಿಟ್ಟ ಅವನು ಹೀಗೆ ಮಾಡಿದ್ದರಿಂದ ಆದ ರಂಧ್ರದಿಂದ ಕಾರಣೋದಕ ಶರದಿಯ ನೀರು ಹರಿದು ಈ ಜಲ ಸಮೃದ್ಧಿ ಗಂಗಾ ನದಿ ಎಂದಾಯಿತು ಎನ್ನಲಾಗಿದೆ. ಸೊ ಒಂದು ಪಾದ ಅವನು ಭೂಮಿನ ಆಕ್ರಮಿಸ್ತಾನೆ, ಇನ್ನೊಂದು ಪಾದ ಅವನು ಆಕಾಶ ಫುಲ್ ಆಕ್ರಮಿಸಿದಾಗ ಅದು ಅಲ್ಲಿ ಒಂದು ಇದು ರಂಧ್ರ ಆಗಿ ಆಯ್ತು ಅಂತಾನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಗಂಗಾ ನದಿಯನ್ನು ವಿಷ್ಣುವಿನ ಮಹಾಪುಣ್ಯ ಜಲ ಎಂದು ಅಂಗೀಕರಿಸಲಾಗಿದೆ ಮತ್ತು ಹಿಮಾಲಯದಿಂದ ಕೆಳಗೆ ಬಂಗಾಳ ಕೊಳ್ಳಿಯವರೆಗಿನ ಎಲ್ಲ ಹಿಂದೂಗಳಿಂದ ಇದು ಪೂಜೆಗೊಳ್ಳಲ್ಪಟ್ಟಿದೆ. ಸೊ ಮಹಾವಿಷ್ಣು ನಿಜವಾಗಲೂ ಕೃಷ್ಣನ ಮೊದಲ ವಿಸ್ತರಣೆಯಾದ ಬಲರಾಮನ ಒಂದು ವಿಸ್ತೃತ ರೂಪ ಮತ್ತು ವೃಂದಾವನದ ಲೀಲೆಗಳಲ್ಲಿ ಕೃಷ್ಣನ ಸೋದರ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಮಹಾಮಂತ್ರದಲ್ಲಿರುವ ರಾಮನೇ ಇಲ್ಲಿ ಬಲರಾಮ.
ಸೊ ರಾಮ ಎನ್ನುವುದು ಈ ನಿತ್ಯಾನಂದರಿಗೂ ಸಲ್ಲುತ್ತದೆ. ಸೊ ಶ್ರೀ ನಿತ್ಯಾನಂದರೇ ಬಲರಾಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಹರೇ ಕೃಷ್ಣ ಹರೇ ರಾಮ ಎನ್ನುವುದು ಕೃಷ್ಣ ಮತ್ತು ಬಲರಾಮನನ್ನು ಸಂಬೋಧಿಸುವುದು ಮಾತ್ರವಲ್ಲ, ಶ್ರೀ ಚೈತನ್ಯ ಮತ್ತು ಶ್ರೀ ನಿತ್ಯಾನಂದರಿಗೂ ಇದು ಸಲ್ಲುತ್ತದೆ. ಚೈತನ್ಯ ಚರಿತಾಮೃತ ವಸ್ತು ವಿಶೇಷ ಪ್ರಮುಖವಾಗಿ ಈ ಐಹಿಕ ಸೃಷ್ಟಿಯಾಚೆ ಇರುವುದನ್ನು ಗಮನಿಸುತ್ತದೆ. ಸುವ್ಯವಸ್ಥಿತ ವಿಶ್ವದ ಐಹಿಕ ವಿಸ್ತರಣೆಯೇ ಮಾಯೆ, ಏಕೆಂದರೆ ಇದಕ್ಕೆ ಶಾಶ್ವತ ಅಸ್ತಿತ್ವ ಇರೋದಿಲ್ಲ. ಇದು ಏಕೆಂದರೆ ಕೆಲವೊಮ್ಮೆ ಇದು ವ್ಯಕ್ತವಾಗಿ ಕೆಲವೊಮ್ಮೆ ಅವ್ಯಕ್ತವಾಗಿ ಇರುವುದರಿಂದ ಇದನ್ನು ಭ್ರಾಂತಿಕಾರಕ ಎಂದು ಪರಿಗಣಿಸಲಾಗುತ್ತೆ. ಆದರೆ ಈ ತಾತ್ಕಾಲಿಕ ವ್ಯಕ್ತವಾಗುವಿಕೆಯಾಚೆ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ ಒಂದು ಉನ್ನತ ಪ್ರಕೃತಿ ಇದೆ. ಅದು 8.2 ಅಂತ ಹೇಳ್ತಾ ಇದ್ದಾರೆ. 8.20 ಪರಸ್ತಸ್ಮಾತ್ತು ಭಾವೋನ್ಯೋ ಯುಕ್ತೋ ಅವ್ಯಕ್ತ ಸನಾತನಃ ಯಾ ಸಾ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಶಾಶ್ವತ ಎನಿಸಿರುವ ಇದೊಂದು ಅವ್ಯಕ್ತ ಪ್ರಕೃತಿ ಇದೆ. ಇದು ವ್ಯಕ್ತ ಮತ್ತು ಅವ್ಯಕ್ತ ವಸ್ತುವಿಗೆ ಪರಮಾರ್ಥಿಕವೆನಿಸಿದೆಯಂತೆ. ಇದು ಮಹತ್ತರವಾದದ್ದು ಮತ್ತು ಎಂದಿಗೂ ವಿನಾಶವಾಗದಂಥದ್ದು. ಶಾಶ್ವತ ಎನಿಸಿರುವ ಒಂದು ಅವ್ಯಕ್ತ ಪ್ರಕೃತಿ ಇದೆಯಂತೆ. ಈ ಪ್ರಪಂಚದ ಎಲ್ಲವೂ ನಾಶವಾಗುವುದಂತಾಗಿದ್ದರೂ ಈ ಭಾಗ ಮಾತ್ರ ಹಾಗೆಯೇ ಉಳ್ಕೊಂಡಿರುತ್ತೆ. ಐಹಿಕ ಲೋಕದಲ್ಲಿ ಒಂದು ವ್ಯಕ್ತ ಸ್ಥಿತಿ ಮತ್ತು ಅವ್ಯಕ್ತ ಸ್ಥಿತಿ, ಇನ್ನೊಂದು ಈ ತರ ಇದೆ. ವ್ಯಕ್ತನೂ ಇದೆ, ಅವ್ಯಕ್ತ ಸ್ಥಿತಿ ಇದೆ. ಪರಮ ಪ್ರಕೃತಿ ಎನ್ನುವುದು ಈ ವ್ಯಕ್ತ ಮತ್ತು ಅವ್ಯಕ್ತಗಳೆಂಬ ಐಹಿಕ ಪ್ರಕೃತಿಗಳ ಆಚೆ ಇದೆ. ಈ ಪರಮ ಪ್ರಕೃತಿಯನ್ನು ಎಲ್ಲ ಜೀವಂತ ಪ್ರಾಣಿಗಳ ದೇಹಗಳಲ್ಲೂ ಇರುವ ಒಂದು ಜೀವಂತ ಶಕ್ತಿ ಎಂದು ಅರ್ಥ ಮಾಡಿಕೊಳ್ಳಬಹುದು. ದೇಹವೇ ಒಂದು ಸಾಧಾರಣ ಪ್ರಕೃತಿಯಿಂದ ರಚಿತವಾಗಿದೆ, ಆದರೆ ಇದರಲ್ಲಿರುವ ಪರಮ ಪ್ರಕೃತಿಯೇ ದೇಹವನ್ನು ಒಳಪಡಿಸುತ್ತಿರುವುದು. ಈ ಪರಮ ಪ್ರಕೃತಿಯ ಮುಖ್ಯ ಲಕ್ಷಣ ಪ್ರಜ್ಞಾವಂತಿಕೆ ಅಂತ. ಹೀಗೆ ಆಧ್ಯಾತ್ಮ ಲೋಕದಲ್ಲಿ ಪ್ರತಿಯೊಂದು ಪರಮ ಪ್ರಕೃತಿಯಿಂದ ರಚಿತವಾಗಿರುವುದರಿಂದ ಪ್ರತಿಯೊಂದು ಪ್ರಜ್ಞಾವಂತಿಕೆ ಅನುಗುಣವಾಗಿದೆ. ಐಹಿಕ ಪ್ರಪಂಚದಲ್ಲಿ ಪ್ರಜ್ಞೆ ಇಲ್ಲದ ಅನೇಕ ಜಡ ವಸ್ತುಗಳು ಇವೆ, ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾವುದೂ ಜಡವಲ್ಲ, ಅಚೇತನವಲ್ಲ. ಅಲ್ಲಿ ಮೇಜು ಒಂದು ಪ್ರಜ್ಞೆ, ಭೂಮಿಯು ಒಂದು ಪ್ರಜ್ಞೆ, ಗಿಡಗಳು ಸಹ ಒಂದು ಪ್ರಜ್ಞೆ, ಪ್ರತಿಯೊಂದು ಪ್ರಜ್ಞೆಗಳೇ. ಈ ಐಹಿಕ ವ್ಯಕ್ತಿಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇನ್ನು ನಿಮ್ಗೆ ಏನಾದ್ರೂ ಇಲ್ಲಿ ಡೌಟ್ ಇದ್ರೆ ಎಲ್ಲ ಕೇಳ್ಬೋದು, ಮತ್ತೆ ಮುಂದೆ ನಾಳೆ ಮುಂದುವರಿಸೋಣ. ಏನ್ ಡೌಟ್ ಇದೆ ಇದ್ರಲ್ಲಿ? ಏನ್ ನಿಮ್ಗೆ ಕೇಳಲಿಕ್ಕಿದೆ? ನೀವೇ ವಿವರಿಸ್ತೀರಾ? ಏನಾದ್ರೂ ಡೌಟ್ ಬಂದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಇಲ್ಲಿ ಬರ್ದಿದೆ ಅಲ್ಲ, ಹರೇ ಕೃಷ್ಣ ಮಹಾಮಂತ್ರದಲ್ಲಿರೋ ಹರೇ ರಾಮ ಅನ್ನೋದು ಅದು ಬಲರಾಮ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗಾದ್ರೆ ಶ್ರೀರಾಮಂದು ಹೇಗೆ ಇದಾಗಿದೆ ಅಂದ್ರೆ ಬೇರೆ ಇದ್ರೊಳಗೆ ಇದ್ದಿದ್ದಕ್ಕೆ ಅಂತಲಾ? ನೋಡಿ, ಕೃಷ್ಣ ಎಲ್ಲಿ ಹೋಯ್ತು ಇದೆ ಅಲ್ಲ, ಇದೆ ಇಲ್ಲಿ ನೋಡಿ, ಮಹಾವಿಷ್ಣು ಅವನು ನಿಜವಾಗ್ಲೂ ಕೂಡ ಕೃಷ್ಣನ ಮೊದಲ ವಿಸ್ತರಣೆ ಅಲ್ಲ. ಹಾಗೆ ಬಲರಾಮ ಒಂದು ವಿಸ್ತೃತ ರೂಪ ಕೃಷ್ಣಂದು ವಿಸ್ತೃತ ರೂಪ ಅಂತ ಇಲ್ಲಿ ಕೊಟ್ಟಿದೆ. ಕೃಷ್ಣ ಭಗವಂತನೇ ಅವತಾರವಾಗಿ ಬಂದದ್ದು ನಮ್ಮ ದ್ವಾಪರ ಯುಗದಲ್ಲಿ ಮಾತ್ರ. ಹಾಗೆ ರಾಮ ಅಂತ ಹೇಳಿ ಬಲರಾಮ ಯುಗದಲ್ಲಿ ರಾಮ ಕೃಷ್ಣನೇ ರಾಮನಾಗಿ ಬಂದಿರೋಂಥದ್ದು ಅಂತ ಅಲ್ವಾ? ಸರಿ ಮಾತಾಜಿ. ವೃಂದಾವನ ಲೀಲೆಗಳಲ್ಲಿ ಕೃಷ್ಣನ ಸೋದರನಾಗಿ ಅವನಿದ್ದಾನೆ. ಈಗ ಯಾವಾಗ್ಲೂ ಚೈತನ್ಯ ಮಹಾಪ್ರಭುಗಳ ಒಟ್ಟಿಗೆ ಇರುವಂತಹ ನಿತ್ಯಾನಂದ ಪ್ರಭು ನಂದ ಸ್ವಾಮಿ ಹಾಗಿದೆ. ಗೊತ್ತಾಯ್ತು ಮಾತಾಜಿ. ಬೇಕಾದ್ರೆ ಪುನಃ ಒಮ್ಮೆ ಓದಿ ಮಾತಾಜಿ, ಇದನ್ನು ಓದುವಾಗ ಗೊತ್ತಾಗ್ತದೆ ನೋಡಿ. ಮಹಾವಿಷ್ಣು ನಿಜವಾಗ್ಲೂ ಕೃಷ್ಣನ ಮೊದಲ ವಿಸ್ತರಣೆಯಾದ ಬಲರಾಮನ ಒಂದು ವಿಸ್ತೃತ ರೂಪ ಮಹಾವಿಷ್ಣು. ವೃಂದಾವನದ ಲೀಲೆಗಳಲ್ಲಿ ಕೃಷ್ಣನ ಸೋದರ ಆಗಿದ್ದಾನೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಮಹಾಮಂತ್ರದಲ್ಲಿರುವ ರಾಮನೇ ಬಲರಾಮ. ರಾಮ ಎನ್ನುವುದು ಶ್ರೀ ನಿತ್ಯಾನಂದರಿಗೂ ಸಲ್ಲುತ್ತದೆ. ಹೀಗಾಗಿ ಹರೇ ಕೃಷ್ಣ ಹರೇ ರಾಮ ಎನ್ನುವುದು ಕೃಷ್ಣ ಮತ್ತೆ ಬಲರಾಮರನ್ನು ಸಂಬೋಧಿಸುವುದು ಮಾತ್ರ ಅಲ್ಲ,
ಶ್ರೀ ಚೈತನ್ಯ ಮತ್ತು ಶ್ರೀ ನಿತ್ಯಾನಂದರಿಗೂ ಕೂಡ ಅದು ಸಲ್ಲುತ್ತದೆ. ಸಲ್ಲುತ್ತೆ. ಅದೆಲ್ಲ ಕ್ಲಿಯರ್ ಆಯ್ತು ಮಾತಾಜಿ, ಅದೊಂದೇ ಇತ್ತು ಡೌಟು. ಹೌದು. ಮಾತಾಜಿ ಹರೇ ಕೃಷ್ಣ. ಭಾಗವತದಲ್ಲಿ ಒಬ್ರು ರಾಮ ಭಕ್ತರಂತೆ, ಅವರು ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ, ನಾವು ರಾಮನ್ ಪೂಜೆ ಮಾಡ್ತಾ ಇದೀವಿ, ಈಗ ಕೃಷ್ಣನ್ ಪೂಜೆ ಮಾಡ್ತಿದೀವಲ್ಲ, ರಾಮನ್ ಪೂಜೆ ಮಾಡಿದ್ರೆ ಓಕೆನಾ? ಹರೇ ಕೃಷ್ಣ ಮಹಾಮಂತ್ರದಲ್ಲಿ ರಾಮ ಬರುತ್ತಲ್ಲ, ಅದು ಇದೇ ರಾಮನ ಅಂತೆಲ್ಲ ಕೇಳ್ತಾ ಇದ್ರು. ಪ್ರಭುಜಿ ಹೇಳಿದ್ರು ಬಲರಾಮ ಶ್ರೀರಾಮಚಂದ್ರ ಎಲ್ಲ ಒಂದೇನೆ ಅಂತ ಹೇಳಿದ್ರು. ರಾಮ ಬಲರಾಮ ಎಲ್ಲರೂ ಒಂದೇ. ರಾಮ ರಾಮ ಪರಶುರಾಮ ಹೌದು ಮೊನ್ನೆ ಹೇಳಿದ್ರಲ್ಲ ಮತ್ತೆ ಎಲ್ಲ ರಾಮರ್ದು ಪರಶುರಾಮನ್ ಹೇಳಿದ್ರು. ಹೌದು ಮಾತಾಜಿ, ಹರೇ ಎಲ್ಲವೂ ಒಂದೇ ಅಂತೆ. ಓಕೆ, ಬೇರೆ ಯಾವ್ದಿದೆಯಾ? ಇನ್ನೇನಾದ್ರೂ ಬೇರೆಯವರಿಗೆ? ರಾಮಾವತಾರದಲ್ಲಿ ಕೂಡ ಲಕ್ಷ್ಮಣ ಬಲರಾಮನೇ. ಲಕ್ಷ್ಮಣ ಮತ್ತೆ ಅವರಿಬ್ರು ಶಂಖಚಕ್ರ ಮತ್ತು ಶತ್ರುಘ್ನ ಇದ್ದಾರಲ್ಲ, ಅವನದ್ದು ಶಂಖ ಚಕ್ರ. ಅವರಿಬ್ರು, ಒಬ್ಬ ಶಂಖ ಒಬ್ಬ ಚಕ್ರ. ನೋಡಿ, ಅವಾಗ್ಲೂ ಭಗವಂತ ಅವತಾರ ಆಗುವಾಗ 4 ಜನ ಬಂದೇ ಬರ್ತಾರೆ ಅವರೊಟ್ಟಿಗೆ. ಮಾತಾಜಿ, ವ್ಯಕ್ತ ಮತ್ತು ಅವ್ಯಕ್ತಗಳೆಂಬ ಐಹಿಕ ಪ್ರಕೃತಿಗಳ ಆಚೆ ಇದೆ ಪರಮ ಪ್ರಕೃತಿ ಎನ್ನುವುದು, ಇದೊಂದು ಸ್ವಲ್ಪ ಅರ್ಥ ಆಗಿಲ್ಲ ಮಾತಾಜಿ. ವ್ಯಕ್ತ ಮತ್ತೆ ಇದು ವ್ಯಕ್ತ ನೋಡಿ, ನಾವು ಇರುವಂತದ್ದು ವ್ಯಕ್ತ, ಕಣ್ಣಿಗೆ ಕಾಣ್ತಾ ಇದೆ. ಕಣ್ಣಿಗೆ ಯಾವ್ದ್ಯಾವ್ದು ವ್ಯಕ್ತವಾಗ್ತದೆ, ಕಾಣ್ತದೆ, ಅದು ವ್ಯಕ್ತ. ಅವ್ಯಕ್ತ ಅಂದ್ರೆ ಕಾಣದೇ ಇರುವಂತದ್ದು, ಕಾಣಿಸ್ತಿರುವಂತದ್ದು. ಅರ್ಥ ಆಯ್ತಾ ಮಾತಾಜಿ? ಅರ್ಥ ಆಯ್ತು ಮಾತಾಜಿ. ಬೇರೆ ಯಾವ್ದಾದ್ರು? ಅಟೆಂಡೆನ್ಸ್ ಹಾಕಿದ್ರ ಎಲ್ಲರೂ? ಹರೇ ಕೃಷ್ಣ.